ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ, V4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ರೆಡ್ಡಿ ಕಾಪಿಕರ್. ಈ ದಿವಸ ನಾವು ವೈದ್ಯಕೀಯ ಲೋಕದ ಒಂದು ಅತ್ಯಂತ ಅಪರೂಪದ ಒಂದು ಶಸ್ತ್ರಚಿಕಿತ್ಸೆಯ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮಂಗಳೂರಿನ KMCಯ ಹಿರಿಯ ವೈದ್ಯರಾಗಿರುವಂಥ ಡಾಕ್ಟರ್ ಅಭಯ್ ಕಾಮತ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಡಾಕ್ಟರ್ ಅಭಯ್ ಕಾಮತ್ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಅಭಯ್ ಕಾಮತ್ ಅವರು ಮಂಗಳೂರಿನ KMC ಆಸ್ಪತ್ರೆಯಲ್ಲಿ ಓರಲ್ ಮತ್ತು ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್, ಜೊತೆಗೆ ಅಲ್ಲಿ ಕನ್ಸಲ್ಟೆಂಟ್ ಹಿರಿಯ ವೈದ್ಯರು ಕೂಡ ಡಾಕ್ಟರ್ ಅಭಯ್ ಕಾಮತ್ ಅವರು. ಅವರು ಮತ್ತು ಅವರ ಟೀಮ್, ಮುಖ್ಯವಾಗಿ ಅಭಯ್ ಕಾಮತ್ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಸರ್ಜರಿ, ಮುಖದ ವಿರೂಪತೆ ಹೊಂದಿರುವಂಥ ಒಂದು 10 ವರ್ಷದ ಮಗುವಿಗೆ ಬಹುಶಃ ಅವರು ಅನೇಕ ಕಡೆ ಸುತ್ತಾಡಿದ್ದಾರೆ ಒಂದು ಒಳ್ಳೆಯ ಚಿಕಿತ್ಸೆಗಾಗಿ ಅಥವಾ ಒಂದು ಯಶಸ್ವಿ ಚಿಕಿತ್ಸೆಗಾಗಿ. ಅಂತಹ ಸಂದರ್ಭದಲ್ಲಿ ಮಂಗಳೂರಿನ KMC ಆಸ್ಪತ್ರೆಯಲ್ಲಿ ಈ ಮಗುವಿಗೆ ಅವರು ನೀಡಿದಂಥ ಚಿಕಿತ್ಸೆ, ಅದು ಕೂಡ ಸರ್ಜರಿ. ಆ ಸರ್ಜರಿಯ ಮೂಲಕ ಯಶಸ್ವಿಯಾಗಿ ಮಗುವಿಗೆ ಒಂದು ಸರ್ಜರಿಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ತುಂಬ ಟೆಕ್ನಿಕಲ್ ಆಗಿ ವಿವರಿಸಬೇಕಾದಂಥ ವಿಚಾರಗಳು ಅವೆಲ್ಲವನ್ನು ಡಾಕ್ಟರ್ ಅಭಯ್ ಕಾಮತ್ ಅವರು ಇವತ್ತು ನಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ. ಮೊಟ್ಟ ಮೊದಲ TMJ, ಟೆಂಪರೋಮ್ಯಾಂಡಿಬ್ಯುಲಾರ್ ಬದಲಿ ಜೋಡಣೆ ಸರ್ಜರಿ, ಮುಖದ ವಿರೂಪತೆ ಹೊಂದಿದ್ದಂತಹ ಮಗುವಿಗೆ ಮಾಡಿದಂತಹ ಒಂದು ಚಿಕಿತ್ಸೆ. ನಾನು ಈಗಾಗಲೇ ಹೇಳಿದಾಗೆ ಭಾರತದಲ್ಲೇ ಅತ್ಯಂತ ಒಂದು ಅಪರೂಪದ ಚಿಕಿತ್ಸೆ. ಮತ್ತು ಈ ಮಗು ಕೂಡ ಅಷ್ಟೇ, ಅವರು ಹೊರದೇಶದಲ್ಲಿ ಇದ್ದವರು ಇಲ್ಲಿ ನಮ್ಮ ಮಂಗಳೂರಿಗೆ ಬಂದು ಈ ಚಿಕಿತ್ಸೆಯನ್ನು ಮಂಗಳೂರಿನ ಆಸ್ಪತ್ರೆಯಲ್ಲಿ ಪಡ್ಕೊಂಡು ಇವತ್ತು ಅತ್ಯಂತ ಖುಷಿಯಿಂದ, ಅತ್ಯಂತ ಲವಲವಿಕೆಯಿಂದ ಮತ್ತು ತುಂಬ ಕೃತಜ್ಞತಾ ಭಾವದಿಂದ ಅವರು ಈ ಒಂದು ಚಿಕಿತ್ಸೆ ಪಡೆದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಇಂಥ ಒಂದು ಯಶಸ್ವಿ ಚಿಕಿತ್ಸೆಗಾಗಿ ಮಂಗಳೂರಿನ KMC ವೈದ್ಯರನ್ನು, KMCಯ ಇಡೀ ಎಂಟೈರ್ ಟೀಮನ್ನು ಅವರು, ಆ ಮನೆಯವರು ತುಂಬ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ತಾ ಇದ್ದಾರೆ. ನಾನು ವೀಕ್ಷಕರೇ, ಇವತ್ತಿನ ಈ ಒಟ್ಟು ವಿಚಾರದ ಬಗ್ಗೆ ಡಾಕ್ಟರ್ ಅಭಯ್ ಕಾಮತ್ ಅವರು ಈ ಮಗುವಿಗೆ ನೀಡಲಾದ ನಾನು ಆರಂಭದಲ್ಲಿ ಹೇಳಿದಾಗೆ ಮಗುವಿಗೆ ಒಂದು ಮುಖದಲ್ಲಿ ಇದ್ದಂಥ ವಿರೂಪತೆ ಏನದು, ಮತ್ತು ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಅಥವಾ ಯಾವ ರೀತಿಯ ಸರ್ಜರಿ ಮತ್ತು ಈ ಮಗುವಿನ ಮುಂದಿನ ಬದುಕು, ಮುಂದಿನ ಯಶಸ್ವಿ ಬದುಕು, ಈ ಎಲ್ಲ ವಿಚಾರಗಳಲ್ಲಿ ಇವತ್ತು ವೈದ್ಯರು ನಮ್ಮ ಜೊತೆಗೆ ಈ ವಿಚಾರವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಡಾಕ್ಟರ್ ಅಭಯ್ ಕಾಮತ್ ಅವರು. ಸರ್, ನಾನು ಮೊದಲಾಗಿ ಇವತ್ತಿನ ಈ ಒಂದು ನಿಮ್ಮ ಈ ಒಂದು ಯಶಸ್ಸು ಭಾರತದಲ್ಲಿ ಒಂದು ಅತ್ಯಂತ ಅಪರೂಪದ ಒಂದು ಸರ್ಜರಿ ಎಂಟೈರ್ ನಿಮ್ಮ ನೇತೃತ್ವದ ಟೀಮ್ಗೆ ನಾನು ಸಮಸ್ತ ಕರಾವಳಿ ಜನತೆಯ ಪರವಾಗಿ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು. ಎಸ್ ಸರ್, ಈ ಮಗುವಿಗೆ 10 ವರ್ಷದ ಮಗುವಿಗೆ ನೀವು ಈ ಚಿಕಿತ್ಸೆಯನ್ನು ಮಾಡಿರುವಂಥದ್ದು. ಈಗ ನೀವು ಇವತ್ತಿನ ಮಧ್ಯಾಹ್ನದ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದಾಗೆ ಸಣ್ಣ ಮಗುವಿದ್ದಾಗಲೇ ಈ ಮಗುವಿನ ಮುಖದಲ್ಲಿ ಈ ರೀತಿಯ ಒಂದು ವಿರೂಪತೆ ಉಂಟಾಗಿತ್ತು ಅಂತ. ಎಸ್, ಏನಾಗಿತ್ತು ಸರ್ ಈ ಮಗುವಿಗೆ? ಆ್ಯಕ್ಚುಲಿ ಈ ಮಗುವಿಗೆ ನಾವು ನೋಡಿರುವಾಗ, ಪ್ರಾಪರ್ ಪ್ರಯರ್ ಕನ್ಸಲ್ಟೇಷನ್ ಆಗಿರುವಾಗ, ತಾಯಿಯ ಪ್ರಕಾರ ಹುಟ್ಟಿದ ಪೋಸ್ಟ್ ನೇಟಲ್ ಅಂತ ಹೇಳ್ತೇವೆ, ಹುಟ್ಟಿದ ನಂತರ ನಮ್ಮ ಎಂಜಿಲ್ ಪ್ರೊಡ್ಯೂಸ್ ಮಾಡೋ ಗ್ಲ್ಯಾಂಡ್ಸಿಂದ ಆಗಿದ್ದ ಇನ್ಫೆಕ್ಷನ್, ಅದಕ್ಕೆ ನಾವು ಪೆರೋಟಿಡ್ ಆಪ್ಸಿಸ್ ಅಂತ ಹೇಳ್ತೇವೆ. ಈಗ ಈ ಪೆರೋಟಿಡ್ ಆಪ್ಸಿಸನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಅವರ ದೇಶದಲ್ಲಿ. ಮತ್ತು ಅದೇ ಆಪ್ಸಿಸ್ ಆ ಮಗುವಿನಲ್ಲಿ ಕಾಲಿನಲ್ಲೂ ಸಹ ಹರಡಿತು. ಸೊ ಅದು ಮುಖದ್ದು ಮತ್ತು ಕಾಲಿನಲ್ಲಿ ಹರಡಿದ ನಂತರ ಆ ಸಮಯದಲ್ಲಿ ಆಗಿದ್ದ ಇನ್ಫೆಕ್ಷನಿಂದ ಮೋಸ್ಟ್ ಪ್ರಾಬೆಬ್ಲಿ ಅವನಿಗೆ ಇನ್ಫೆಕ್ಷನ್ ಆಗಿ ಜಾಯಿಂಟಲ್ಲಿ ಇನ್ಫೆಕ್ಷನ್ ಆಗಿರೋ ಕಾರಣದಿಂದ ಈ ಜಾಯಿಂಟು ಅಲ್ಲಿಗೆ ಫ್ಯೂಸ್ ಆಯಿತು. ಅಂದರೆ ಆ ಜಾಯಿಂಟಿನಲ್ಲಿ ಇನ್ಫೆಕ್ಷನ್ ಆಗಿರೋ ಕಾರಣದಿಂದ ಬಾಯಿ ಓಪನ್ ಮಾಡಲಿಕ್ಕೆ ಅವನಿಗೆ ಅಸಂಭವ ಆಯಿತು. ಹಿ ಕುಡ್ ನಾಟ್ ಓಪನ್ ಹಿಸ್ ಮೌತ್. ತದನಂತರ ಮಗುವಿನ ಬಾಯಿಯನ್ನು ತೆರೀಲಿಕ್ಕೆ ಕಷ್ಟ ಆಗಿತ್ತು ಅವನಿಗೆ. ಅತ್ಯಂತ ಒಂದು ಕ್ಲಿಷ್ಟಕರವಾದಂಥ ಸನ್ನಿವೇಶ ಅದು, ಭಾರಿ ಕಷ್ಟ. ಯಾಕಂದರೆ ಪಾಪ ಅಷ್ಟು ಸಣ್ಣ ಮಗುವಿಗೆ
ಬಾಯಿ ತೆಗಿಲಿಕ್ಕೆ ಆಗುದಿಲ್ಲ ಅಂದ್ರೆ ಊಟ ತಿಂಡಿ ಮಾತುಕತೆ ನಿದ್ರೆ ಎಷ್ಟು ಕಷ್ಟ ಆಗುತ್ತಂದ್ರೆ ಅದು ಯಾರು ಅದನ್ನು ಅನುಭವಿಸುತ್ತಾರೋ ಅವರಿಗೆ ಮಾತ್ರ ಗೊತ್ತಿದೆ. ಓನ್ಲಿ ದ ಪೇರೆಂಟ್ಸ್ ವಿಲ್ ನೋ ದ ಪೇನ್ ಆಫ್ ದ ಚೈಲ್ಡ್ ಅಂಡ್ ದೇರ್ ಪೇನ್ ವಿಚ್ ಇಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಇನ್ ದ ಸೊಸೈಟಿ. ಮತ್ತೆ ಇನ್ನೊಂದು ಏನಂದ್ರೆ ಸ್ಟಿಗ್ಮಾ, ಸೋಷಿಯಲ್ ಸ್ಟಿಗ್ಮಾ ಅಂತೀವಿ. ಹೋಗಿದ್ದ ಕಡೆ ಜನರು ಫಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಐಡೆಂಟಿಫೈ ಈಚ್ ಅದರ್ ವಿತ್ ದ ಅಪಿಯರೆನ್ಸ್ ಆಫ್ ಯುವರ್ ಫೇಸ್. ಈ ಕಾಲದಲ್ಲಿ ಬ್ಯೂಟಿ ಇಸ್ ಎವ್ರಿಥಿಂಗ್, ಮುಖಲಕ್ಷಣ. ಸೊ ಈ ಮಗುವಲ್ಲಿ ಇದು ಆಗಿರೋ ಕಾರಣದಿಂದ ಈ ಲಕ್ಷಣ ಆ ಮಗು ಕಳ್ಕೊಳ್ತು. ಬರೀ ಒಂದು ಸೈಡಿನ ಜಾ ಮಾತ್ರ ಡೆವಲಪ್ ಆಗಲಿಕ್ಕೆ ಶುರು ಆಯ್ತು. ಆದರೆ ರೈಟ್ ಸೈಡಲ್ಲಿ ಎಲ್ಲಿ ಜಾಯಿಂಟ್ ಮನುಷ್ಯನ ಬುರುಡೆಯ ಕೆಳಗಡೆ ಫ್ಯೂಸ್ ಆಗಿತ್ತು ಅದು ನೋಡ್ಲಿಕ್ಕೆ ತೋರಿಸ್ಲಿಕ್ಕೆ ನಾನು ಇದನ್ನ ತಂದಿದ್ದೇನೆ. ಈ ಮಾಡೆಲ್ ಹೌ ಡು ವಿ ಪ್ರಿಪೇರ್ ದಿಸ್ ಮಾಡೆಲ್ ಇಸ್ ಬೈ ದ ಹೆಲ್ಪ್ ಆಫ್ CT ಸ್ಕ್ಯಾನ್ಸ್. ಸ್ವಲ್ಪ ಕ್ಯಾಮರಾಕ್ಕೆ ನೀವು CT ಸ್ಕ್ಯಾನ್ಸ್ ಇಂದ ಈ ಮಾಡೆಲ್ ಅನ್ನ ನಾವು ಪ್ರಿಪೇರ್ ಮಾಡ್ತೇವೆ. ಅಂಡ್ ದೀಸ್ ಮಾಡೆಲ್ಸ್ ಆರ್ ಕಾಲ್ಡ್ ಆಸ್ ಸ್ಟೀರಿಯೋಲಿತ್ ಮಾಡೆಲ್ಸ್. ಈ ಮಾಡೆಲಿನ ಮುಖಾಂತರ ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಎಲ್ಬು ಡೆಪಾಸಿಟ್ ಆಗಿದೆ ಅಂತ. ಮತ್ತೆ ಮಗುವಿನ ಮುಖವನ್ನ ನೋಡಿದ್ರೆ ಐ ಥಿಂಕ್ ವ್ಯೂವರ್ಸ್ ಕ್ಯಾನ್ ಅಪ್ರಿಶಿಯೇಟ್ ದ ಅಮೌಂಟ್ ಆಫ್ ಫೇಶಿಯಲ್ ಡಿಫಾರ್ಮಿಟಿ. ಇದು ಮುಂದೆಯಿಂದ ಮತ್ತೆ ಸೈಡ್ ಇಂದ ನೋಡುವಾಗ ಈ ಮಗುವಿಗೆ ಈ ಇಡೀ ಮುಖ ಲೆಫ್ಟಿಗೆ ತಿರುಗಿದೆ. ಆಫ್ ಕೋರ್ಸ್ ಈ ಮಾಡೆಲಲ್ಲಿ ಮುಖ ಓಪನ್ ಆಗುತ್ತೆ, ಯಾಕಂದ್ರೆ ನಾವು CT ಸ್ಕ್ಯಾನ್ ಮಾಡುವಾಗ ನಾವು ನಾರ್ಮಲಿ ಅಲ್ಲಿ ಸ್ವಲ್ಪ ವ್ಯಾಕ್ಸ್ ಅನ್ನ ಇಡ್ತೇವೆ, ಮತ್ತೆ ಇದನ್ನ ಫ್ಯಾಬ್ರಿಕೇಟ್ ಮಾಡುವಾಗ ಬಾಯನ್ನು ಓಪನ್ ಮಾಡಿ ಮಾಡೋದು. ಸೊ ಈ ಮಾಡೆಲಿನ ಮುಖಾಂತರ ವಿ ವಿಲ್ ಎಕ್ಸಾಕ್ಟ್ಲಿ ನೋ ವೇರ್ ದ ಆಂಕೈಲೋಟಿಕ್ ಮಾಸ್ ಅವ್ರು ಎಲ್ಲಿ ಎಲ್ಬು ಕಟ್ಕೊಂಡಿದೆ ಅಂತ. ಎಲ್ಬು ಕಟ್ಕೊಳ್ಳೋ ವಿಷಯ ಅಲ್ಲ, ಆದ್ರೆ ಆ ಎಲ್ಬು ಮನುಷ್ಯನ ಬುರುಡೆಯ ಕೆಳಗಡೆ ಕಟ್ಕೊಂಡಿರೋ ಕಾರಣದಿಂದ ಅಲ್ಲಿ ಇರೋ ರಕ್ತನಳಿಗಳು ಅದರ ಹತ್ತಿರವೇ ಇರುತ್ತೆ, ಅಂದ್ರೆ ಬುರುಡೆಯ ಕೆಳಗಡೆ. ಅಂದ್ರೆ ಅತ್ಯಂತ ಸೂಕ್ಷ್ಮವಾದ ಸರ್ಜರಿ. ಯಾಕಂದ್ರೆ ಒಂದು ನಳಿ ಸಹ ನಾವು ಡ್ಯಾಮೇಜ್ ಮಾಡಿದ್ರೆ ಆಪರೇಷನ್ ಟೈಮಲ್ಲಿ ಅದು ಪ್ರಾಣಾಪಾಯಕಾರಿ. ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಈ ಜಾಗದಲ್ಲಿ ನಮ್ಮ ಮುಖಕ್ಕೆ ಆಕಾರ ಕೊಡುವ ನರ್ವ್ಸ್ ಇದೆ, ವಿಚ್ ವಿ ಕಾಲ್ ಆಸ್ ಫೇಶಿಯಲ್ ನರ್ವ್. ಅಂದ್ರೆ ನಾವು ನಗುವಾಗ ಸರ್ಪ್ರೈಸ್ ಅವ್ರು ಅಚ್ಚರಿಯಿಂದ ನಾವು ಮೇಲ್ ನೋಡುವಾಗ ಕಣ್ಣನ್ನ ಮೇಲ್ ಮಾಡುವಾಗ ಆ ನರ್ವ್ಸ್ ಎಲ್ಲ ಇಲ್ಲೇ ಇರೋದು. ಸೊ ಇದನ್ನೆಲ್ಲ ಕೇರ್ ತಗೊಳ್ಳಿಕ್ಕೆ ವಿ ನಾರ್ಮಲಿ ಹ್ಯಾವ್ ನರ್ವ್ ಮಾನಿಟರ್ಸ್ ಇದೆ ಆಪರೇಷನ್ ಟೈಮಲ್ಲಿ. ಬಟ್ ದಿಸ್ ಮಾಡೆಲ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಡಿಗ್ರಿ ಆಫ್ ಡಿಫಿಕಲ್ಟಿ ನಾವೇನು ಫೇಸ್ ಮಾಡ್ತೇವೆ ಅಂತ. ಹಾಗಾಗಿ ವಿ ಅಂಡರ್ಸ್ಟುಡ್ ಥ್ರೂ ದ ಮದರ್. ತದ ನಂತರ ಆ ತಾಯಿಗೆ ಇದು ಗೊತ್ತಾಗಿದ ನಂತರ ಶಿ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಟ್ರೀಟ್ಮೆಂಟ್ ಆಪ್ಷನ್ಸ್. ಹಲವಾರು ಕಡೆ ಅವರು ಹೋಗಿ ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ ಅನ್ನ ಮಾಡಿಸಿದ್ರು. ಒಂದು ಅದರಲ್ಲಿ ಡಿಸ್ಟ್ರಾಕ್ಷನ್ ಆಸ್ಟಿಯೋಜೆನೆಸಿಸ್ ಅಂತ ಹೇಳ್ತೇವೆ. ಸೊ ಇಷ್ಟು ವರ್ಷದಿಂದ ಅವರು ಟ್ರೀಟ್ಮೆಂಟ್ ಮಾಡಿಕೊಂಡು ಬಂದಿದ್ದಾರೆ. ಹೌದು, ಇದಕ್ಕೆ ಈಗ ಈ ಮಗುವಿಗೆ ನೀವು ಟ್ರೀಟ್ಮೆಂಟ್ ಮಾಡೋ ಹೊತ್ತಿಗೆ ಈ ಮಗುವಿಗೆ 10 ವರ್ಷ. ಅದರ ಮುಂಚೆ ಐ ಥಿಂಕ್ ಪಾಸಿಬ್ಲಿ 3-4 ಸರ್ಜರಿ ಆಗಿದೆ. 4 ಸರ್ಜರಿ ಆಗಿದೆ. ಒಂದು ಆ ಪೆರೋಟಿಡ್ ಆಪ್ಸಿಸ್ ಅನ್ನ ಡ್ರೈನ್ ಮಾಡಲಿಕ್ಕೆ, ಎರಡನೇದು ಅದಾದ ನಂತರ ಬಾಯನ್ನು ತೆಗಿಲಿಕ್ಕೆ ಆಗೋದಿಲ್ಲ ಮಗುವಿಗೆ. ಸೊ ಇದು ಬಾಯಿ ಕ್ಲೋಸ್ ಆಗಿರೋ ಕಾರಣದಿಂದ ಆ ತಾಯಿ ಪಾಪ ಕಷ್ಟದಲ್ಲಿ ಡಿಸ್ಟ್ರಾಕ್ಷನ್ ಆಸ್ಟಿಯೋಜೆನೆಸಿಸ್ ಅಂತ ಮಾಡಿಸಿದ್ರು. ಇದೇನಂದ್ರೆ ನಮ್ಮ ಆರ್ಥೋಪೆಡಿಕ್ಸ್ ಡಾಕ್ಟರ್ಸ್ ಇಂದ ನಾವು ಕಲ್ತಿದ್ದು ಇದು ಒಂದು ಕಲೆ. ಅದರಲ್ಲಿ ಏನಾಗುತ್ತಂದ್ರೆ 2 ಡಿಸ್ಟ್ರಾಕ್ಟರ್ಸ್ ಅನ್ನ ಇಟ್ಟು ಕ್ರಮೇಣ ನಾವು ಗಿಡಗಳನ್ನ ಹೇಗೆ ಬೆಳೆಸ್ತೇವೆ ಹಾಗೆ ಎಲ್ಬನ್ನ ಸ್ಕ್ರೂ ಅಲ್ಲಿ ಟರ್ನ್ ಕೊಟ್ಟು ಮೆಲ್ಲಕ್ಕೆ ಈ ಭಾಗವನ್ನ ಮುಂದೆ ತರಲಿಕ್ಕೆ ಅವಾಗ ಏನಾಗುತ್ತೆ, ಬಾಯಿ ಓಪನ್ ಆಗುತ್ತೆ ಮೆಲ್ಲಕ್ಕೆ. ಯಾಕಂದ್ರೆ ವರ್ಟಿಕಲ್ ಮೂವ್ಮೆಂಟ್ ಕೊಟ್ಟು ಬಾಯನ್ನು ಓಪನ್ ಮಾಡಿಸ್ತೇವೆ. ಆದ್ರೆ ಅದು ಸಹ ಆ ಟ್ರೀಟ್ಮೆಂಟ್ ಮೊಡಾಲಿಟಿ ಸಹ ಫೇಲ್ ಆಯಿತು. ಫೇಲ್ ಆಗಿರೋ ಕಾರಣ ಯಾಕೆ ಫೇಲ್ ಆಯಿತು? ಪಾಸಿಬ್ಲಿ ಬಿಕಾಸ್ ಆಫ್ ಹಾಸ್ಪಿಟಲ್ ಎಕ್ವೈರ್ಡ್ ಇನ್ಫೆಕ್ಷನ್, MRSA ಅಂತ, ಮೆಥಿಸಿಲಿನ್ ರೆಸಿಸ್ಟೆಂಟ್ ಸ್ಟಾಫ್ ಆರಿಯಸ್. ಅಲ್ಲಿಗೆ ಏನಾಯಿತು, ಡಿಸ್ಟ್ರಾಕ್ಟರ್ ಡಿಸ್ಲಾಜ್ ಆಯಿತು, ಅದರಿಂದ ಕೀವು ಬರಲಿಕ್ಕೆ ಶುರುವಾಯಿತು. ಸೊ ಅದನ್ನು ಅವರು ತೆಗೆಸಿದ ನಂತರ ಟ್ರೀಟ್ಮೆಂಟ್ ವಾಸ್ ಹಾಫ್ ಡನ್. ಬೇಜಾರು ಬಂದು ಆ ತಾಯಿ ಪುನಃ ಇನ್ನೊಂದು ಸರ್ಜರಿಗೆ ಹೋದರು. ಅವಾಗ ಎಂತ ಮಾಡಿದ್ದೇನೆಂದರೆ, ಈ ಎಲ್ಬು ಸೇರ್ಕೊಂಡಿದೆ ಅಲ್ಲಿ ಮಾತ್ರ ಅಷ್ಟು ಎಲ್ಬನ್ನು ಕಟ್ ಮಾಡಿ ನಮ್ಮ ಎದೆಯ ಕೆಳಗಡೆ ರಿಬ್ ಗ್ರಾಫ್ಟ್ ಅಂತ ಹೇಳ್ತೇವೆ. ಹೌದು, ಇಲ್ಲಿಂದ ನಾವು ಎಲ್ಬನ್ನು ತೆಗೆದು ಇಲ್ಲಿ ಇಡ್ತೇವೆ. ಸೊ ಏನಾಗುತ್ತೆ, ಈ ಎಲ್ಬು ಇಲ್ಲಿಂದ ತೆಗೆದಿದ್ದ ಎಲ್ಬನ್ನ ಇಲ್ಲಿಟ್ರೆ ಅದರ ಆ ಎಲ್ಬಿನ ಜೊತೆಗೆ ಕಾರ್ಟಿಲೇಜ್ ಅಂತಾನು ನಾವು ತೆಗಿತೇವೆ. ಆ ಕಾರ್ಟಿಲೇಜ್ ಅನ್ನ ನಾವು ತೆಗೆಯುವಾಗ ಎಲ್ಬಿನ ಜೊತೆ ಮಗು ಬೆಳೆಯುವಾಗ ಅದು ಸಹ ಮಗುವ ಜೊತೆ ಬೆಳೆಯುತ್ತದೆ. ಆದ್ರೆ ಅದರದ ಡಿಸ್ಅಡ್ವಾಂಟೇಜ್ ಅಂದ್ರೆ ಅದರದ್ದು ಪ್ರಾಬ್ಲಮ್ ಏನಂದ್ರೆ, ಕಾರ್ಟಿಲೇಜ್ ತೆಗೆದಿದ್ದು ಜಾಸ್ತಿ ಆದ್ರೆ ಅದು ಇನ್ನೂ ಫಾಸ್ಟ್ ಆಗಿ ಗ್ರೋ ಆಗಿ ಪುನಃ ಎಲ್ಬು ಜಾಯಿನ್ ಆಗಿ ಪುನಃ ಫ್ಯೂಸ್ ಆಗುತ್ತೆ.
ಮಿಸ್ ಮ್ಯಾಚ್ ಆಗಿ ಪುನಃ ಎಲ್ಬು ಫ್ಯೂಸ್ ಆಗುತ್ತೆ. ಸೊ ಅವರು ಅದನ್ನು ಟ್ರೈ ಮಾಡಿದ್ರು. ಅದು ಮಾಡಿದ ನಂತರ ಸಹ ಇಟ್ ಅಗೇನ್ ರೀಜಾಯಿನ್ ಆಗಿ ಪುನಃ ಫ್ಯೂಸ್ ಆಗಿ ಪುನಃ ಬಾಯಿ ಕ್ಲೋಸ್ ಆಯಿತು. ತೊಂದರೆಗಳು ಅಲ್ಲೇ ನಿಲ್ದಿಲ್ಲ. ಯಾಕಂದ್ರೆ ದ ಚೈಲ್ಡ್ ವಾಸ್ ಸಫರಿಂಗ್ ಫ್ರಮ್ ವಾಟ್ ವಿ ಕಾಲ್ ಆಸ್ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ. ಯಾಕಂದ್ರೆ ಈ ದೌಡೆ ಬೆಳಿಲೇ ಇಲ್ಲ. ಹೌದು, ನಿದ್ದೆ ಮಾಡುವ ಸಂದರ್ಭದಲ್ಲಿ ದಮ್ ಕಟ್ಕೊಳ್ಳೋದು, ಅಂದ್ರೆ ಶ್ವಾಸ ಕಟ್ಕೊಳ್ಳೋದು. ದೊಡ್ಡವರಲ್ಲಿ ಇದಾದ್ರೆ ನಾರ್ಮಲಿ CPAP ಎಲ್ಲ ಹಾಕ್ತೇವೆ, ಪಲ್ಮನಾಲಜಿಸ್ಟ್ ನೋಡಿ ಅದನ್ನ ಅಡ್ವೈಸ್ ಮಾಡ್ತಾರೆ. ಕೆಲವರಿಗೆ ಸರ್ಜರಿ ಮಾಡಿ ನಾವು ಇದನ್ನ ಮುಂದೆ ತರ್ತೇವೆ. ದಟ್ ಇಸ್ ಒನ್ ಆಫ್ ದ ಟ್ರೀಟ್ಮೆಂಟ್ ಆಪ್ಷನ್ಸ್. ಆದರೆ ಇದರಲ್ಲಿ ಮಾಡಲಿಕ್ಕೆ ಸಂದರ್ಭವೇ ಇರಲಿಲ್ಲ. ಹಾಗಾಗಿ ದ ನೆಕ್ಸ್ಟ್ ಆಪ್ಷನ್ ವಾಸ್ ಬೈಲ್ಯಾಟ್ರಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್. ಈಗ ಬೈಲ್ಯಾಟ್ರಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಇದು ಬಂದಿದ್ದು ಎಲ್ಲಿಂದ? ನಮ್ಮ ಆರ್ಥೋಪೆಡಿಕ್ ಕಲೀಗ್ಸ್ ಇಂದಾನೆ. ನಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಇಸ್ ಕ್ಲೋಸ್ಲಿ ರಿಲೇಟೆಡ್ ಟು ದ ಆರ್ಥೋಪೆಡಿಷಿಯನ್ಸ್ ಆರ್ ದ ಆರ್ಥೋಪೆಡಿಕ್ ಲಿಟರೇಚರ್. ಯಾಕಂದ್ರೆ ಅಲ್ಲಿ ದೇ ಪರ್ಫಾರ್ಮ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ಸ್. ಇದು ಎಲ್ಲಿಂದ ಎಲ್ಲಿಗೂ ಬೇಕಿದ್ರೆ ಒಂದು ಜಾಯಿನ್ ಮಾಡ್ತಾರೆ. ಹೌದು, ಹಿಪ್ ಮತ್ತೆ ನೀ ರಿಪ್ಲೇಸ್ಮೆಂಟ್ ಅನ್ನು, ಆರ್ಟಿಫಿಷಿಯಲ್ ಹಿಪ್ ರಿಪ್ಲೇಸ್ಮೆಂಟ್ಸ್ ಎಲ್ಲ ಮಾಡ್ತಾರೆ. ಸೊ ಅದರಿಂದ ಒಬ್ಬ ಆರ್ಥೋಪೆಡಿಕ್ ಸರ್ಜನ್ ಜಾನ್ ಚಾರ್ಲಿ ಅಂತ ಅವರು ಡಿವೈಸ್ ಮಾಡಿದ ಜಾಯಿಂಟ್ ಅನ್ನ ಇವತ್ತು ನಾವು ಅಲ್ಲಿಂದ ಟ್ರಾವೆಲ್ ಮಾಡಿ, ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ ಲಾಂಗ್ ಬೋನ್ಸ್ ಇಂದ ಫೇಶಿಯಲ್ ಆರ್ಕಿಟೆಕ್ಚರ್ ಅನ್ನ ಅಳವಡಿಸಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಸೊ ಹಾಗೆ ಈ ಮಗುವಿಗೆ ಬೈಲ್ಯಾಟ್ರಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿ ಇದನ್ನ ಮುಂದೆ ತಂದು ವಿ ಹೆಲ್ಪ್ ದ ಚೈಲ್ಡ್ ಟು ಓಪನ್ ದ ಮೌತ್ as well as aesthetic, ಅಂದ್ರೆ ಮುಖದ ಸೌಂದರ್ಯ ಮುಖ್ಯ, ಮತ್ತೆ ಫಂಕ್ಷನ್, ತಿನ್ಲಿಕ್ಕೆ ಕುಡಿಲಿಕ್ಕೆ. ಪಾಪ ಆ ಮಗು ಅಷ್ಟು ವರ್ಷ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಸ್ಟ್ರಾಲ್ ಇಟ್ಕೊಂಡು ನೀರು ಕುಡಿಯೋದು, ತಿನ್ನೋದು, ಊಟದ ಪದಾರ್ಥ ಹೀಗೆ ಬಾಯಲ್ಲಿ ಅಮ್ಮ ಡ್ರಾಪ್ ಮಾಡೋದು. ಅದೇ ನಾನು ಹೇಳಿದೆ, ಇದು ಒಂದು ಕಷ್ಟಕರ ಸಂಗತಿ. ಓನ್ಲಿ ದ ಮದರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ ನೋವು ತಾಯಿ ಮಾತ್ರ ಅಂಡರ್ಸ್ಟ್ಯಾಂಡ್ ಆಗೋದು. ಸೊ ಅತ್ಯಂತ ಒಂದು ಕ್ಲಿಷ್ಟಕರವಾದಂಥ ಒಂದು ಕೇಸ್ ಇದು. ಹೌದು, ತೀರಾ ಕಾಂಪ್ಲಿಕೇಟೆಡ್. ಹೌದು, ಬಹುಶಃ KMC ಅಂತ ಒಂದು ದೊಡ್ಡ ಆಸ್ಪತ್ರೆಗೆ ಬಂದ ಕಾರಣದಿಂದಾಗಿ ಅವರಿಗೆ ಒಂದು ವ್ಯವಸ್ಥೆ ಎಲ್ಲ ಮಾಡಲಿಕ್ಕೆ ಹೇಗೆ? ಐ ವುಡ್ ಅಗ್ರಿ ವಿತ್ ಯು. ಯಾಕಂದ್ರೆ ಫಾರ್ ಇದಕ್ಕೆಲ್ಲ ಏನಂದ್ರೆ ಯು ನೀಡ್ ಅ ಟೀಮ್ ಎಫರ್ಟ್. ಟೀಮ್. ವೆನ್ ಐ ಸೇ ಟೀಮ್ ಎಫರ್ಟ್, ಇಟ್ ಈಸ್ ಬೇಸಿಕ್ಲಿ ಹ್ಯಾವಿಂಗ್ ಅ ಫಿಸಿಷಿಯನ್ ಅಲಾಂಗ್ ವಿತ್ ಯು, ಮತ್ತೆ ಮಕ್ಕಳ ತಜ್ಞರು, ಪೀಡಿಯಾಟ್ರಿಷಿಯನ್, ಮತ್ತೆ ಅನೆಸ್ಥೆಟಿಸ್ಟ್. ಅಲ್ಲಿ ಇದು ಬಾಯಿ ತೆಗಿಲಿಕ್ಕೆ ಆಗಿಲ್ಲ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪಿಸ್ಲಿಕ್ಕೆ ಟ್ಯೂಬ್ ಹಾಕಬೇಕು. ಆ ಟ್ಯೂಬ್ ಐದರ್ ಮೂಗಿಂದ ಹಾಕ್ತಾರೆ, ಇಲ್ಲ ಬಾಯಿಂದ ಹಾಕ್ತಾರೆ. ಈಗ ಎರಡು ಕಡೆನೂ ಈಗ ಬ್ಲಾಕ್ ಆದ್ರೆ ಬಾಯಂತೂ ಹೇಗೂ ಓಪನ್ ಆಗ್ತಾ ಇಲ್ಲ. ಮೂಗಲ್ಲಿ ಡಿವಿಯೇಟೆಡ್ ಸೆಪ್ಟಮ್ ಆಗಿರ್ಬೋದು, ಸ್ಪರ್ ಇರ್ಬೋದು. ಅವಾಗ ಪ್ರಜ್ಞೆ ತಪ್ಪಿಸೋ ಟ್ಯೂಬ್ ಅಲ್ಲೂ ಸಹ ಹೋಗೋದಿಲ್ಲ. ನಮಗೆ ಲಾಸ್ಟ್ ಆಪ್ಷನ್ ಉಳಿದಿದ್ದು ಟ್ರೆಕ್ಯಾಸ್ಟಮಿ ಅಂತ ಮಾಡ್ತೇವೆ. ಆದರೆ ದೇವರ ದಯೆಯಿಂದ ಈಗ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಫೈಬ್ರೋ ಆಪ್ಟಿಕ್ ಇಂಟ್ಯೂಬೇಷನ್ ಅಂತ ಇದೆ. ಅಂದರೆ ನೋಡಿ ಕ್ಯಾಮೆರಾ ಅನ್ನು ಹಾಕಿ ಮೂಗಲ್ಲಿ, ಅದರ ಥ್ರೂ ಈ ಟ್ಯೂಬನ್ನು ಆ ಜಾಗಕ್ಕೆ ಕಾರ್ಡ್ಸಿಗೆ ಹೋಗಿ ಅಲ್ಲಿ ಶ್ವಾಸಕೋಶಕ್ಕೆ ತಲುಪುತ್ತೆ. ಡಾಕ್ಟರ್, ಈ ಟೋಟಲ್ ಈ ಸರ್ಜರಿ ಆ ಪ್ರೋಸೆಸ್ ಇದೆಲ್ಲ, ಪ್ರೋಸೆಸ್ ಅದು ಎಷ್ಟು ಟೈಮ್ ಅಥವಾ ಡ್ಯೂರೇಷನ್ ತಗೊಳ್ಳುತ್ತೆ, ಅಥವಾ ಸ್ಟೆಪ್ ಬೈ ಸ್ಟೆಪ್ ಆಗುತ್ತಾ, ಹೇಗೆ ಅದು? ಫಸ್ಟ್ ಆಫ್ ಆಲ್ ಪ್ರಾಮುಖ್ಯವಾಗಿ ಮಗುದು ನ್ಯೂಟ್ರಿಷನ್ ನೋಡಬೇಕು. ಸೊ ನ್ಯೂಟ್ರಿಷನ್ ಅಂದರೆ ಮಗು ಸರ್ಜರಿ ಮಾಡಲಿಕ್ಕೆ ಫಿಟ್ ಇದ್ದಾಳ, ಎಷ್ಟು ವೇಟ್ ಇದೆ, ಹೆಮೋಗ್ಲೋಬಿನ್ ಅಂದರೆ ರಕ್ತದ ಒತ್ತಡ ಮೈಯಲ್ಲಿ ಎಷ್ಟಿದೆ, ಮತ್ತು ಬೇರೆ ತೊಂದರೆಗಳು ಉಂಟಾ ಇಂಥ ಮಕ್ಕಳಲ್ಲಿ. ಹಾಗಾಗಿ ಕಾರ್ಡಿಯಾಲಜಿ ಮತ್ತು ಫಿಸಿಷಿಯನ್ ಕ್ಲಿಯರೆನ್ಸ್ ಬೇಕೇ ಬೇಕು. ಮತ್ತು ಈ ಮಗುವಲ್ಲಿ ಒಂದು ಪ್ರಾಬ್ಲಮ್ ಏನಿತ್ತು ಅಂದರೆ ಹಿ ವಾಸ್ ಆಲ್ರೆಡಿ ಡಯಾಗ್ನೋಸ್ಡ್ ವಿತ್ ಮೆಥಿಸಿಲಿನ್ ರೆಸಿಸ್ಟೆಂಟ್ ಸ್ಟಾಫ್ ಏರಿಯಸ್ ಇನ್ಫೆಕ್ಷನ್, ವಿಚ್ ಇಸ್ ಮೋಸ್ಟ್ ಕಾಮನ್ಲಿ ಹಾಸ್ಪಿಟಲ್ ಎಕ್ವೈರ್ಡ್. ಸೊ ನಮಗೆ ಗೊತ್ತಿರೋ ಕಾರಣದಿಂದ ನಾವೇನು ಮಾಡಿದ್ವಿ, ವಿ ಗಾಟ್ ದ ಚೈಲ್ಡ್ ಟು ಸಿ ದ ಫಿಸಿಷಿಯನ್ ಮತ್ತು ಪೀಡಿಯಾಟ್ರಿಷಿಯನ್. ಅವಾಗ ಅವ್ರೇನು ಮಾಡ್ತಾರೆ, ಮೂಗಿಂದ ಸ್ವಾಬ್ ತೆಗಿತಾರೆ. ಅಲ್ಲಿ MRSA ಕಾಲನೈಸ್ ಇನ್ನೂ ಆಗಿದೆ ಅಂತ, ಇನ್ಫೆಕ್ಷನ್ ಅಲ್ಲಿ ಇನ್ನೂ ಇದೆ. ಸೊ ಅವ್ರೇನು ಹೇಳ್ತಾರೆ, ಡಾಕ್ಟರ್ ಇದು ಮಾಡಬೇಡಿ, ಈಗ ಸದ್ಯಕ್ಕೆ ಮಾಡಿದರೆ ನಿಮ್ಮ ಜಾಯಿಂಟಿಗೋ ಹರಡಿ ಪುನಃ ಇನ್ಫೆಕ್ಷನ್ ಆಗೋ ಚಾನ್ಸ್, ಆ್ಯಂಡ್ ದೆರ್ ಇಸ್ ಗೋಯಿಂಗ್ ಟು ಬಿ ಅ ಗ್ರಾಫ್ಟ್ ವರ್ಸಸ್ ಹೋಸ್ಟ್ ರಿಯಾಕ್ಷನ್, ಆರ್ ಇನ್ ಸಿಂಪಲ್ ಟರ್ಮಿನಾಲಜಿ ಆನ್ ಇನ್ಫೆಕ್ಷನ್. ಮತ್ತೆ ನಮ್ಮ ಜಾಯಿಂಟ್ ಇಸ್ ಗೋಯಿಂಗ್ ಟು ಗೆಟ್ ರಿಜೆಕ್ಟೆಡ್. ನನ್ನ ಸಂಗತಿ ಏನಂದ್ರೆ, ನಮಗೆ ಇದು ರಿಸ್ಕ್ ತಗೊಳ್ಳಿಕ್ಕೆ ಮನಸ್ಸಲ್ಲಿ ಭಯ, ಕಳಮಶ. ಏನಂದ್ರೆ ಮಗುವಿಗೆ ಆಲ್ರೆಡಿ ಅಷ್ಟು ಇಲ್ಲ. ಯಾಕಂದ್ರೆ ಇಟ್ಸ್ ಅ ವೆರಿ ಏನಂತೀವಿ ಅಂದರೆ ಅಷ್ಟು ಆರ್ಗ್ಯಾನಿಸಮ್ಸ್ ಬಾಯಲ್ಲಿದೆ. ಸೊ ಡಿಕಂಟಾಮಿನೇಷನ್ ಪ್ರೋಟೋಕಾಲ್ 10 ದಿನ ಮಾಡಿಸಿ ಮತ್ತೆ CT ಸ್ಕ್ಯಾನ್ ರಿಪೀಟ್ ಮಾಡಿದ್ವಿ. CT ಸ್ಕ್ಯಾನ್ ಯಾಕೆ ರಿಪೀಟ್ ಮಾಡಿದ್ವಿ, ನಾವು ಆಲ್ರೆಡಿ ಒಂದು ಮಾಡಿದ್ವಿ.
ರಿಪಿಟೇಷನ್ ಮಾಡಲಿಕ್ಕೆ ಕಾರಣ ಏನಂದರೆ ರಕ್ತನಳಿಗಳು ಮನುಷ್ಯನ ಬುರುಡೆಯ ಕೆಳಗಡೆ ಇಂಥ ಸ್ಥಿತಿಗಳಲ್ಲಿ ಎನಾಮಲೀಸ್ ಇರುತ್ತೆ. ಅಂದರೆ ಒಂದು ರಕ್ತದ ನಳಿ ಇದಕ್ಕೆ ಜಾಯಿನ್ ಆಗಿ ಇಟ್ ಈಸ್ ವೆರಿ ಕ್ಲೋಸ್. ಸೊ ನಾವು ಇದನ್ನು ಕಟ್ ಮಾಡುವಾಗ ದರ್ ಇಸ್ ಅ ಪಾಸಿಬಿಲಿಟಿ ವಿ ಕ್ಯಾನ್ ನಿಕ್ ಅ ವೆಸಲ್, ಅದಕ್ಕೆ ವೆಸಲ್ ಅಂತೀವಿ ನಮ್ಮ ಫೇಶಿಯಲ್ ಸ್ಟ್ರಕ್ಚರ್ಸಿಗೆ. ಅದನ್ನು ಮಾಡಿ 11ನೇ ಅಕ್ಟೋಬರಿಗೆ ಫಸ್ಟ್ ಸರ್ಜರಿ ಮಾಡಿದ್ವಿ. ಅಕ್ಟೋಬರಿಗೆ ಆ್ಯಂಡ್ ಇಟ್ ಲಾಸ್ಟೆಡ್ ಅಸ್ ಫಾರ್ ನಿಯರ್ಲಿ 12 hours, ಅಂದರೆ 12 ಗಂಟೆ ಬೇಕಾಯಿತು. ಆ್ಯಂಡ್ 12 hours ನಂತರ ಮಗು ಕೂಡ ಓಪನ್, ಝೀರೋ ಮೌತ್ ಓಪನಿಂಗ್ ಇತ್ತು. ಝೀರೋ ಮೌತ್ ಓಪನಿಂಗ್ ಇರೋ ಕಾರಣದಿಂದ ಅಲ್ಲಿಂದ ವಿ ಟ್ರಾವೆಲ್ ಟು 17 millimeters, ಅಂದರೆ 17 millimeter ಮೌತ್ ಓಪನಿಂಗ್ ಸಿಕ್ತು. ಆಪರೇಷನ್ ಆದ ನಂತರ ಪೋಸ್ಟ್ ಆಪ್ ICU ಅಲ್ಲಿ ಶಿಫ್ಟ್ ಮಾಡಿ ಮಾನಿಟರ್ ಮಾಡಿ ಎಲ್ಲ ಚಂದವಾಗಿ ನಡೀತಾ ಇತ್ತು. ಯಾಕಂದರೆ ಈಗ ವಾಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಇಸ್ ಆನ್ ಯೂಸಿಂಗ್ ಗಿವಿಂಗ್ ಅಗ್ರೆಸಿವ್ ಫಿಸಿಯೋಥೆರಪಿ, ಬಾಯಿ ಓಪನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಸೋದು. ಮಕ್ಕಳಲ್ಲಿ ನಾವು ಒಂದು ಸತಿ ಹೇಳ್ಬೋದು, ಆದರೆ ಅದು ಮಗು ಒಂದು ಸತಿ ಕೇಳುತ್ತೆ, 2 ಸತಿ ಕೇಳುತ್ತೆ, ತಾಯಿ ಮಾತು ಕೇಳುತ್ತೆ, ನಮ್ಮ ಮಾತು ಒಂದು ಸ್ವಲ್ಪ ಕೇಳುತ್ತೆ, ಮತ್ತೆ ಪುನಃ ಅವರು ಅದೇ ಹಿಡಿತಾರೆ. 13 hours ಆದ ನಂತರ ಸರ್ಜರಿ ಆದ ನಂತರ ಸಹ 16 millimeter ಮೌತ್ ಓಪನಿಂಗ್ ಸಿಕ್ಕಿತ್ತು ನಮಗೆ. ಆದರೆ ಐ ವಾಸ್ ನಾಟ್ ಹ್ಯಾಪಿ ವಿತ್ ದಟ್ 16 millimeters. 16 millimeters ನಾರ್ಮಲ್ ನಮ್ಮದು 30 ರಿಂದ 35 millimeter ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಡಲ್ಟ್ ಮೌತ್ ಓಪನಿಂಗ್, ಅಂದರೆ ದೊಡ್ಡವರಲ್ಲಿ ವಯಸ್ಕರ. ಆದರೆ ಈ ಮಗುವಲ್ಲಿ 16 millimeter ಸಿಕ್ಕಿದೆ ಅಂತ ನನಗೆ ಅಷ್ಟು ಮನಸ್ಸಲ್ಲಿ ಐ ವಾಸ್ ನಾಟ್ ವೆರಿ ಹ್ಯಾಪಿ. ಸೊ ವಿ ಸಬ್ಜೆಕ್ಟೆಡ್ ದೆಮ್ ಆ್ಯಂಡ್ ಫಾರ್ ಅ ಥರೋ ಬಾಯ್ ಓಪನ್ ಆದ ನಂತರ, ಇಷ್ಟು ದಿನ ಬಾಯ್ ಓಪನ್ ಆಗಿರಲಿಲ್ಲ. ಆದರೆ ಬಾಯ್ ಓಪನ್ ಆದ ನಂತರ ನನಗೆ ಕಂಡು ಬಂದಿದ್ದು ಏನಂದರೆ ಅಲ್ಲಿ ದೇರ್ ವಾಸ್ ಅ ಫಿಸಿಕಲ್ ಒಬ್ಸ್ಟ್ರಕ್ಷನ್, ಅಂದರೆ ಮೇಲಿನ ಹಲ್ಲು ಕೆಳಗಡೆ ಹಲ್ಲಿಗೆ ಬಂದು ತಾಗಿ 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 ಅಲ್ಲಿ ನಾವು ಸಾಕಷ್ಟು ಎಲ್ಬನ್ನು ತೆಗೆದಿದ್ವಿ, ಆದರೆ ದೇರ್ ವಾಸ್ ಅ ಫಿಸಿಕಲ್ ಒಬ್ಸ್ಟ್ರಕ್ಷನ್ ಫ್ರಮ್ ದ ಟೀತ್. ಹಾಗೆ 19ನೇ ಅಕ್ಟೋಬರಿಗೆ ಇನ್ನೊಂದು ಸರ್ಜರಿ ವಿಚ್ ಲಾಸ್ಟೆಡ್ ಫಾರ್ 1 hour. ಆ ಹಲ್ಲನ್ನು ತೆಗೆದು ಅಲ್ಲಿ ಎಲ್ಬನ್ನು ಸ್ವಲ್ಪ ಶೇವ್ ಮಾಡಿ ತದನಂತರ ಆಪರೇಷನ್ ಟೇಬಲ್ ಮೇಲೆ ನಮಗೆ 32 millimeter ಬಾಯ್ ಓಪನಿಂಗ್ ಸಿಕ್ಕಿತ್ತು. 16ರಿಂದ ಡಬಲ್ ಸಿಕ್ಕಿತ್ತು. ಡಬಲ್ ಮಾಡಲಿಕ್ಕೆ ಆಯಿತು. ಅದು ಒಂದು ದೇವರ ದಯ ಅನ್ಬೋದು. ಖಂಡಿತ ಅಂದರೆ ಒಂದು ಸಹಜವಾಗಿ ಒಂದು ಬಾಯಿ ಎಷ್ಟು ನಾವು ತೆರೆಯುತ್ತೇವೆ ಅಷ್ಟನ್ನು ತೆರೆಯುವಂತ. ಹೌದು, ದಟ್ ವಾಸ್ ದ ಸೆಕೆಂಡ್ ಸರ್ಜರಿ. ತದನಂತರ ಶುರುವಾಗಿದ್ದು ಫಿಸಿಯೋಥೆರಪಿ ಮತ್ತು IV ಆಂಟಿಬಯೋಟಿಕ್ಸ್. ಇನ್ನೊಂದೇನೆಂದರೆ ಸಿನ್ಸ್ ದ ಚೈಲ್ಡ್ ವಾಸ್ ಡಯಾಗ್ನೋಸ್ಡ್ ವಿತ್ MRSA, ನಾವೇನು ಮಾಡಿದ್ವಿ ಅಂದರೆ ಆಪರೇಷನ್ ಮಾಡುವಾಗಲೇ ಅಲ್ಲಿ ಬೋನ್ ಆಂಟಿಬಯೋಟಿಕ್ ಇಂಪ್ರೆಗ್ನೇಟೆಡ್ ಬೀಡ್ಸ್ ಅಂತ ಹಾಕಿದ್ವಿ. ಆಂಟಿಬಯೋಟಿಕ್ಸನ್ನು ನಾವು ಎಲ್ಲಿ ಜಾಯಿಂಟ್ ಹಾಕಿದ್ದೀವಿ ಅಲ್ಲೆಲ್ಲ ನಾವು ಆಂಟಿಬಯೋಟಿಕ್ನ ಬೀಡ್ಸ್ ಮಾಡಿ ಅದರ ಸುತ್ತು ಹಾಕಿದ್ವಿ, ಎಲ್ಲಿ ಇನ್ಫೆಕ್ಷನ್ ತಾಗಬಾರ್ದು ಅಂತ. ಸೊ ಇದೆಲ್ಲ ನಾವು ಮಾಡಲಿಕ್ಕೆ ಇಟ್ ಟುಕ್ ಅಸ್ ಸ್ವಲ್ಪ ಕಷ್ಟ ಆಯಿತು. ಆದರೆ ಇವತ್ತು ಆ ಮಗುವನ ಒಂದು ಸ್ಮೈಲ್ ನೋಡುವಾಗ, ಆ ತಾಯಿಯ ಒಂದು ಖುಷಿ ನೋಡುವಾಗ ಕಷ್ಟಪಟ್ಟಿದ್ದು ಫಲ ಸಿಕ್ಕಿತ್ತು ಆ ದೇವರ ದಯೆಯಿಂದ. ಹೌದೌದು, ನಾವು ಇಲ್ಲಿ ಆ ದೃಶ್ಯದಲ್ಲಿ ಕೂಡ ಮಗುವನ್ನು ನೋಡ್ತಾ ಇದ್ದೇವೆ. ಹೌದು, ಅದು ನೀವು ಹೇಳಿದಾಗೆ ಮಗುವಿನ ಮುಖ ಸೌಂದರ್ಯ ಇದು ಪೋಸ್ಟ್ ಆಪರೇಟಿವ್, ಅಂದ್ರೆ ಆಪರೇಷನ್ನಿನ ನಂತರ ಕೆಳಭಾಗದ ದೌಡೆ ನೋಡಿದರೆ ಈಗ ಎಷ್ಟು ಚಂದವಾಗಿ ಮುಂದೆ ಬಂದಿದೆ. ಅದು ಫಸ್ಟ್ ಇಮೇಜ್ ತೋರಿಸಿದ್ದು ನೋಡಿ, ಆ ಕೆಳ ದೌಡೆ ಮುಂದೆ ಇಲ್ಲವೇ ಇಲ್ಲ ಅಲ್ಲಿ. ನಾವು ನಮ್ಮ ಭಾಷೆಯಲ್ಲಿ ಅದಕ್ಕೆ ಬರ್ಡ್ ಫೇಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಕಾಗೆ ಇದೆಯಲ್ಲ ಆ ತರ ಮುಖ, ಅದಕ್ಕೆ ಬರ್ಡ್ ಫೇಸ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಅಂಥವರಲ್ಲಿ ಈಗ ನೋಡಿದ್ರೆ ಫಸ್ಟ್ ಇಮೇಜ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮತ್ತೆ ಇದು ಆಪರೇಷನ್ನಿನ ನಂತರ ನಾನು ಅವಾಗಲೇ ಹೇಳಿದ್ದಾರ ಕೌಂಟರ್ ಕ್ಲಾಕ್ ವೈಸ್ ಮೂವ್ಮೆಂಟ್ ಅನ್ನ ಮಾಡಿದ್ದೇವೆ. ಅಂದ್ರೆ ಕೆಳಗಡೆ ದೌಡೆಯನ್ನ ಬಿಡಿಸಿ ಆ ಜಾಯಿಂಟ್ ಇಂದಾನೆ ಕನಿಷ್ಠ 12 millimeter ಕೆಳಗಡೆ ಮತ್ತೆ 8 meter ಮುಂದೆ ತಂದು ಆ ಮುಖದ ಆಕಾರ ಸಿಕ್ಕಿತ್ತು ನಮಗೆ. ಈಗ ನಾರ್ಮಲ್ ಮಗುವಿನ ಒಂದು ಮುಖದ ಆಕಾರ ಮತ್ತು ಆ ಮುಖದ ಸೌಂದರ್ಯನೇ ಬಂದಿದೆ. ಹೌದು, ಈಗೇನಂದ್ರೆ ಪಾಸಿಬ್ಲಿ ಈಗ ಇನ್ನು ನಮ್ಮ ಕೆಲಸ ನಾವು ಮುಗಿಸಿದ್ವಿ. ಕಷ್ಟ ಶುರುವಾಗೋದು ಈಗ ಅದ ಮೌತ್ ಓಪನಿಂಗ್ ಅನ್ನ ಮೇಂಟೈನ್ ಮಾಡಲಿಕ್ಕೆ. ಹೌದು, ಅಲ್ಲಿಗೆ ಬರ್ತೇನೆ ನಾನು ಡಾಕ್ಟರ್. ಈಗ ನಿಮಗೆ ಮತ್ತು ನಿಮ್ಮ ಎಂಟೈರ್ ಟೀಮ್ಗೆ, ನೀವು ಟೀಮ್ ವರ್ಕ್ ಅಂತ ಹೇಳಿದ್ರಿ, ಇದು ಭಾರಿ ದೊಡ್ಡೊಂದು ಸವಾಲು ಅಂತ ಅದನ್ನು ನೀವು ತೆಕ್ಕೊಂಡ್ರ ಅಥವಾ ಸವಾಲು ಆಗಿತ್ತಾ? ಸವಾಲಂತ ನಾನು ಫಸ್ಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ಐ ಸರ್ವ್ಡ್ ಇನ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಅಂದರೆ ನಮ್ಮ ಮಣಿಪಾಲ್ ಯೂನಿವರ್ಸಿಟಿ ಜೊತೆ 20 ವರ್ಷ ಅಲ್ಲಿದ್ದೆ. ಸೊ ದಟ್ ಇಸ್ ದ ಟೈಮ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಐ ವೆಂಟ್ ಟು ಯುನೈಟೆಡ್ ಸ್ಟೇಟ್ಸ್. ಅಲ್ಲಿ ನಾನು ಟ್ರೈನಿಂಗ್ ತೊಗೊಂಡು ವಾಪಸ್ ಬರುವಾಗ ಒಂದು ಅಡಲ್ಟ್ ಪೇಷಂಟ್, ಹಿ ವಾಸ್ ಮೈ ಫಸ್ಟ್ ಪೇಷಂಟ್.
ಅವಾಗ ಸರ್ಜರಿ ಮಾಡಿ 35ರಿಂದ 40 ಮಿಲಿಮೀಟರ್ ಮೌತ್ ಓಪನಿಂಗ್ ಬಂದಿತ್ತು. ಆದರೆ ದಟ್ ವಾಸ್ ಅಡಲ್ಟ್ ಪೇಷಂಟ್, 32 ವಯಸ್ಕರ. ಅಂದರೆ ಆ ಸರ್ಜರಿನ ತಡ್ಕೊಳ್ಳೋದು ಒಂದು ಶಕ್ತಿ ಅವರಲ್ಲಿತ್ತು. ಆದರೆ ಈ ಮಗು 10 ವರ್ಷದ್ದು, ನನಗೆ ಇನ್ನೂ ಜ್ಞಾಪಕ ಇದೆ. ಫಸ್ಟ್ ಆಪರೇಷನ್ ಆಗುವಾಗ ನಾನೇನು ಮಾಡ್ತೀನಿ ಅಂದರೆ, ಆಪರೇಷನ್ ಆಗುವಾಗ ನಾರ್ಮಲಿ ಈ ಪೇಷಂಟ್ ಅಂತಲ್ಲ, ಆಪರೇಷನ್ ಇನ್ ಮಧ್ಯ, ಇಫ್ ದ ಆಪರೇಷನ್ ಆರ್ ದ ಸರ್ಜಿಕಲ್ ಡ್ಯೂರೇಷನ್ ಇಸ್ ಮೋರ್ ದೆನ್ 7 to 8 hours, 7-8 ಗಂಟೆ ಜಾಸ್ತಿ ಯಾವುದಾದ್ರೂ ಸರ್ಜರಿ ಇದ್ರೆ, ಇದಂತಲ್ಲ. ನಾನೇನು ಮಾಡ್ತೀನಿ ಅಂದರೆ, ನಾವು ಒಂದು 3-4 ಗಂಟೆ ನಂತರ ಒಂದು ಬ್ರೇಕ್ ತಗೊತೇವೆ, ಏನಾದರೂ ತಿನ್ನಲಿಕ್ಕೆ ಕುಡಿಲಿಕ್ಕೆ. ಅವಾಗ ಐ ಗೋ ಆ್ಯಂಡ್ ಮೀಟ್ ದ ಪೇರೆಂಟ್ಸ್ ಆರ್ ದ ಪೇಷಂಟ್ ಬೈ ಸ್ಟ್ಯಾಂಡರ್ಸ್. ಅವ್ರಿಗೂ ಕುತೂಹಲತೆ ಜಾಸ್ತಿ ಇರುತ್ತೆ, ಏನಾಗ್ತಾ ಇದೆ ಒಳಗಡೆ. ಬೆಳಗ್ಗೆ 8 ಗಂಟೆಗೆ ತೊಗೊಂಡೋಗಿದ್ದಾರೆ, ಸಂಜೆ 5 ಗಂಟೆ ಆಯಿತು, ಇನ್ನೂ ಬರಲಿಲ್ಲ. ಸೊ ನನ್ನ ಒಂದು ಅಭ್ಯಾಸ ಏನಂದರೆ, ನಾನು ಕಲ್ತಿದ್ದು ನಮ್ಮ AB ಶೆಟ್ಟಿ ಡೆಂಟಲ್ ಕಾಲೇಜಲ್ಲಿ ನನ್ನ ಮಾಸ್ಟರ್ಸ್. ನಮ್ಮ ಗುರುಗಳು ಅವಾಗ ಕಲಿಸಿದ್ದನ್ನು ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದೇನೆ. ಹಾಗೆ ಮಧ್ಯದಲ್ಲಿ ಹೋಗಿ ಪೇಷಂಟ್ ಹತ್ರ ಪಾರ್ಟಿ ಹತ್ರ ಮಾತಾಡಬೇಕು, ಧೈರ್ಯ ಕೊಡಬೇಕು. ಸೊ ಅದನ್ನೇ ಫಾಲೋ ಮಾಡಿ ನಾನು ಈ ಪೇಷಂಟ್ ಇದು ಮಾಡುವಾಗ ಮಧ್ಯದಲ್ಲಿ ಹೋಗಿ ತಂದೆ ಹತ್ರ ಮಾತಾಡುವಾಗ ತಂದೆ ಕೇಳಿದ್ದು ಒಂದೇ ಪ್ರಶ್ನೆ ನನಗೆ, ಡಾಕ್ಟರ್, ಮಗುದು ಬಾಯಿ ಓಪನ್ ಆಗಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ನನ್ನ ಮಗು ಜೀವಂತವಾಗಿದ್ದಾನಲ್ಲ. ಅಂದರೆ ಅಷ್ಟು ಆ ಸರ್ಜಿಕಲ್ ಟೆನ್ಷನ್ ಆಗಿರಲಿ, ಆ ಸ್ಟ್ರೆಸ್ ಲೆವೆಲ್ಸ್ ಆಗಿರಲಿ. ಇವತ್ತು ನಾನು ಇಲ್ಲಿ ಕೂತಿದ್ದೇನೆ, ಬಟ್ ಅದೇ ನಾನು ಹೇಳೋದು ಒಂದೇ ಅಂದರೆ, ದೇವರ ದಯೆ. ನಾವು ನಂಬಿದ ದೇವರಾಗಲಿ, ಯಾವುದಾದರೂ ದೇವರಾಗಲಿ, ಆ ಶಕ್ತಿ ಕೊಡಬೇಕು ದೇವರು, ನನಗಂತಲ್ಲ, ಇರೋ ಎಲ್ಲ ತಜ್ಞರಿಗೂ. ಯಾಕಂದರೆ ಆ ಸ್ಟ್ರೆಸ್ ಲೆವೆಲ್ಸ್ ಬರೀ ಸರ್ಜನ್ಸಿಗೆ ಮಾತ್ರ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಒಂದು ಒತ್ತಡ, ಅವರ ಕಷ್ಟ. ಸೊ ಅದು ನನಗೆ ಅವರು ಕೇಳುವಾಗ, ನನ್ನ ಮಗ ಜೀವಂತವಾಗಿದ್ದಾನಲ್ಲ, ತುಂಬಾ ಯಾತನೆ. ಹೌದು, ನನಗೆ ನಾನು ಹೇಳಿದೆ ಎಲ್ಲ ಸರಿ ಉಂಟು, ನೀವು ಅವಾಗ ಇನ್ನೊಂದು ಪ್ರಶ್ನೆ ಅವ್ರು ಹೇಳಿದ್ದು, ನಮ್ಮ ಮಗನ ಬಾಯಿ ಓಪನ್ ಆಗಲಿಲ್ಲ ಅಂದರೆ ಚಿಂತೆ ಇಲ್ಲ, ನಿಮಗೆ ಕಷ್ಟ ಆದರೆ ಬಿಡಿ, ಹಾಗೆ ನೀವು ವಾಪಸ್ ಕಳಿಸಿದ್ರು ನಮಗೆ ಚಿಂತೆ ಇಲ್ಲ, ನಮಗೆ ನಮ್ಮ ಮಗು ಬೇಕು ಮುಖ್ಯ. ಇದನ್ನ ಕೇಳುವಾಗ ಮನಸ್ಸಲ್ಲಿ ಸ್ವಲ್ಪ ದುಃಖ ಅಂತ ಹೇಳೋದಿಲ್ಲ, ಆದರೆ ಚಾಲೆಂಜ್ ಅಂತಾನು ಹೇಳೋದಿಲ್ಲ, ಇಟ್ ಈಸ್ ಎಂಪತಿ. ಅಂದರೆ ನನಗೆ ಆ ಪ್ರಶ್ನೆಯನ್ನು ಕೇಳಿ ಮನಸ್ಸಲ್ಲಿ ನನಗೆ ಬೇಜಾರಾಯಿತು. ಆದರೆ ಅದನ್ನ ನಾನು ತಗೊಂಡು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಲಿಲ್ಲ. ನಮ್ಮ ಕಾರ್ಯ ಎಷ್ಟು ಹೇಗಿದೆ, ನಮ್ಮ ಧ್ಯೇಯ ಏನಿದೆ, ಅದನ್ನ ನಾವು ನೋಡಬೇಕು. ಸೊ ದಟ್ ಗೇವ್ ಮಿ ಅ ಲಿಟಲ್ ಮೋರ್ ಕಾನ್ಫಿಡೆನ್ಸ್, ಇದನ್ನ ಮಾಡಲೇಬೇಕು ಅಂತ. ಹಾಗಾಗಿ ನಿರೀಕ್ಷೆಯಲ್ಲಿದ್ದ, ಹೌದು, ಎಕ್ಸಾಕ್ಟ್ಲಿ. ತದನಂತರ ಇವೆಂಟ್ಸ್ ಫಾಲೋಡ್. ತಂದೆಯವರು ಅವರ ಕೆಲಸಕ್ಕೆ ಹೋದರು. ದ ಮದರ್ ವಾಸ್ ವಿತ್ ಅಸ್ ಫಾರ್ ನಿಯರ್ಲಿ 20 ದಿನ ಇದ್ರು ನನ್ನ ಜೊತೆ. ಅವರಿಗೆ ಫಿಸಿಯೋಥೆರಪಿ ಮಾಡಿಸಿ, ಕಲಿಸಿ, ಹೇಗೆ ಮಾಡಬೇಕು, ಹೇಗೆ ಯಾವಾಗ ಏನು ತಿನ್ನಿಸ್ಬೇಕು, ಅದೆಲ್ಲ ಮಾಡಿ ದೇವರ ದಯೆಯಿಂದ ಇವತ್ತು ನಿಜಕ್ಕೂ ಭಾರಿ ಒಂಥರ ಅದ್ಭುತ ಅಂತ ಹೇಳುವಂಥ ಒಂದು ಸರ್ಜರಿ ಇದು. ಯಾಕಂತ ಹೇಳಿದ್ರೆ, ಸಾಮಾನ್ಯ ಬಾಯಿ ತೆರೆಯಲಿಕ್ಕೆ ಆಗದೇ ಇದ್ದಂಥ ಒಂದು ಮಗುವಿಗೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಬಾಯಿ ತೆಗಿಲಿಕ್ಕೆ ಚಟುವಟಿಕೆಗಳು. ಎಸ್ ಡಾಕ್ಟರ್, ಈಗ ಮುಂದೆ ಈ ಮಗುವಿಗೆ ಇರುವಂಥ ಸವಾಲುಗಳು? ಐ ಥಿಂಕ್ ಯು ಆರ್ ಒನ್ ಆಫ್ ದ ಫಸ್ಟ್ ಪರ್ಸನ್ಸ್ ಟು ಆಸ್ಕ್ ಮಿ ದಿಸ್ ಕ್ವೆಶನ್, ಮುಂದೆ ಏನು ಅಂತ. ಈಗ ಮಗುವಿಗೆ ಪ್ರಾಯ 10 ವರ್ಷ. ನಾವು ಈ 10 ವರ್ಷದ ಕಾಲಾವಧಿಯಲ್ಲಿ ನಾವು ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅನ್ನು ಮಾಡಿದ್ದೇವೆ. ಈಗ ಕೆಲವೊಂದು ಸತಿ ನಮ್ಮ ಕೋಶದ ಪ್ರಕಾರ ನಾವು ಗ್ರೋತ್ ಸೆಂಟರ್ ಅನ್ನು ತೆಗೆದಿದ್ದೇವೆ, ಯಾಕಂದರೆ ಅದು ಅಬ್ನಾರ್ಮಲ್ ಗ್ರೋತ್ ಸೆಂಟರ್. ಹಾಗೆ ನಾವು ಆಂಕೈಲೋಸಿಸ್ ಅವ್ರ ಬೋನ್ ಫ್ಯೂಷನ್ ಆಗಿದ್ದನ್ನು ತೆಗೆದಿದ್ದೇವೆ. ಇದೇ ಮಗು ಈಗ 18ನೇ ವರ್ಷಕ್ಕೆ ಬೆಳೆಯುವಾಗ ಮೇಲಿನ ದವಡೆ ಸಹ ಬೆಳೆಯುತ್ತೆ. ನಾರ್ಮಲಿ ದ ಅಪ್ಪರ್ ಜಾ ಆರ್ ದ ಮ್ಯಾಕ್ಸಿಲಾ ಫಾಲೋಸ್ ದ ಮ್ಯಾಂಡಿಬಲ್ ಇನ್ ಇಟ್ಸ್ ಗ್ರೋತ್ ಅಂತ ಹೇಳ್ತೇವೆ ನಾವು. ಸೊ ಈಗ ನಾವು ಇದನ್ನ ನಾವು ತೆಗೆದು ಈಗ ಆರ್ಟಿಫಿಷಿಯಲ್ ಜಾಯಿಂಟ್ ಅನ್ನು ಇಟ್ಟಿದ್ದೇವೆ. ಕಾಲಾವಧಿಯಲ್ಲಿ ನಮಗೆ 18ನೇ ವರ್ಷಕ್ಕೆ ಏನಾಗುತ್ತಂದ್ರೆ, he might require a revision surgery. Revision surgery to accommodate the new growth. But ಆಗಿನ ಟೈಮಲ್ಲಿ at least we are happy that the patient will have good food, ಒಳ್ಳೆ ನ್ಯೂಟ್ರಿಷನ್ ಸಿಕ್ಕಿ, he will be prepared to understand that ಆ ಟೈಮಲ್ಲಿ ನನಗೆ ಇನ್ನೊಂದು ಸರ್ಜರಿ ಬೇಕಾಗಿರೋ ಸಂದರ್ಭ ಬರ್ಬೋದು. ಆ ತಂದೆ ತಾಯಿಗೂ ಸಹ ನಾವು ಇದನ್ನು ಹೇಳಿದ್ದೇವೆ. ಕೆಲವೊಂದು ಸತಿ ನಾವು ಮಾಡೋದು ನಮ್ಮ ಕೈಯಿಂದ, ಆದರೆ ಕೆಲವೊಂದು ಸತಿ there are miracles which happen. But I would not say that we rely on miracles. We rely on scientific evidence. It is not that miracles are there to help the patient. Miracles do happen, but
scientific evidence and evidence-based literature is what we have to look at. ವೈದ್ಯರು ಪಕ್ಕ ರೀಸನ್ ಕೊಟ್ಟು ಮಾತನಾಡುವಂತದ್ದು. ಹೌದು. ಸೊ 18ನೇ ವರ್ಷಕ್ಕೆ as far as my knowledge goes and evidence-based, the child will require a revision surgery once his growth is complete. ಎಸ್, ಈಗ 18 ವರ್ಷಕ್ಕೆ, ಈಗ ಈ 10 ವರ್ಷದಿಂದ ಈ ಮಗುವಿನ 18 ವರ್ಷದ ತನಕದ ಅವಧಿ ಇದೆ ಅಲ್ಲ, ಆವಾಗ ಈಗ ನೀವು ಹೇಳಿದಾಗೆ 18ನೇ ವರ್ಷಕ್ಕೆ ಬರುವಾಗ ಒಂದು ಸರ್ಜರಿ ಬೇಕಾಗಬಹುದು. ಹೌದು. ಸಹಜವಾಗಿ ಎಲ್ಲ ದವಡೆಗಳೆಲ್ಲ ಬೆಳೆಯುತ್ತೆ. ಎಸ್, ಈಗ ನಾನು ಕೇಳುವಂಥದ್ದು ಇವತ್ತಿನಿಂದ ಇನ್ನು 18 ವರ್ಷದ ತನಕದ ಆ ಡ್ಯೂರೇಷನ್ ಅಲ್ಲಿ ಮಗುವಿಗೆ ಆಹಾರ ಸೇವನೆ, ಮಗುವಿನ ಇತರ ಎಲ್ಲ ಚಟುವಟಿಕೆ, ಅದಕ್ಕೆಲ್ಲ ಏನು ತೊಂದರೆ, ಅದಕ್ಕೇನು ಅಡ್ಡಿ ಆತಂಕ ಬರೋದಿಲ್ಲ as far as they follow the physiotherapy protocol. ಓಕೆ ಓಕೆ, ಫಿಸಿಯೋಥೆರಪಿಯನ್ನ ಲೈಫ್ ಲಾಂಗ್ 18 ಅಲ್ಲ 29ನೇ ವರ್ಷಕ್ಕೂ ಮಾಡ್ತಾನೆ ಇರಬೇಕು. ಯಾಕಂದ್ರೆ ಕೆಲವರಲ್ಲಿ ನಮ್ಮ ಕೋಶದಲ್ಲಿ there is something called what we call as heterotropic bone formation ಅಂತ. ಅಂದ್ರೆ ಇವನಲ್ಲಿ ಪಾಸಿಬಲಿ ಬೋನ್ ಫಾರ್ಮೇಷನ್ ಇಸ್ ಮಚ್ ಫಾಸ್ಟರ್. ಸೊ ಈ ಹೆಟಿರೋಟ್ರೋಪಿಕ್ ಬೋನ್ ಫಾರ್ಮೇಷನ್ ಅನ್ನ ಆ ಒಂದು ಪಾಸಿಬಿಲಿಟಿ ಇರೋ ಕಾರಣದಿಂದ ನಾವು ಈ ಸರ್ಜರಿ ಟೈಮಲ್ಲೂ ಸಹ ಅಲ್ಲಿ ಸ್ವಲ್ಪ ಫ್ಯಾಟ್ ಅನ್ನು ಹಾಕಿದ್ದೇವೆ, ವಿಚ್ ಪ್ರಿವೆಂಟ್ಸ್ ಬೋನ್ ಫಾರ್ಮೇಷನ್. ಸೊ ಬೋನ್ ಫಾರ್ಮೇಷನ್ ಆಗೋ ಅಥವಾ ರೀಆಂಕೈಲೋಸಿಸ್ ಅಂದ್ರೆ ಪುನಃ ಹಾಗೆ ಆಗೋ ಸಂದರ್ಭ ಕಂಡು ಬರಬಹುದು. ಬಟ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಚೈಲ್ಡ್ಸ್ ಕೇರ್ ಗಿವರ್ಸ್. ಫಿಸಿಯೋಥೆರಪಿ ಮಾಡ್ತಲೇ ಇರಬೇಕು, ಇಲ್ಲಾಂದ್ರೆ ದರ್ ಇಸ್ ಅ ಪಾಸಿಬಿಲಿಟಿ ದಟ್ ಬೋನ್ ಕ್ಯಾನ್ ಫಾರ್ಮ್ ಅಗೇನ್ ಅರೌಂಡ್ ದ ಜಾಯಿಂಟ್. ಹೊಸ ಜಾಯಿಂಟ್ ಹಾಕಿದ ಸುತ್ತಿನಲ್ಲೂ ಎಲ್ಬು ಪುನಃ ಫಾರ್ಮ್ ಆಗುವ ಸಂದರ್ಭ ಕಂಡು ಬರುತ್ತೆ. ಈಗ ನೀವು ಆರಂಭದಲ್ಲಿ ಹೇಳಿದಂಥ ಏನು ಈ TMJ ಆಂಕಿಲೋಸಿಸ್, ಇದು ಬೈ ಬರ್ತ್ ಅಥವಾ ಗರ್ಭದ ಒಳಗಿರುವಾಗಲೇ ಈ ರೀತಿ ಸಮಸ್ಯೆಗಳಿಗೆ ಮೂಲ ಏನಾದರೂ ಇರ್ತದ ಅಥವಾ ಗರ್ಭದ ಒಳಗಡೆ ಅಂತ ಹೇಳೋದಿಲ್ಲ ನಾನು. ಕೆಲವೊಂದ್ಸತಿ ನಾವು ಓದಬೇಕಾದ್ರೆ ದೋಸ್ ಡೇಸ್ ನಮಗೆ ನಾವು ಕೋಶದಲ್ಲಿ ಏನಾಗುತ್ತೆ ಹೇಳ್ತಾ ಇದ್ರಂದ್ರೆ TMJ ಆಂಕೈಲೋಸಿಸ್ ಕ್ಯಾನ್ ಬಿ ಕಾಸ್ಡ್ ಬೈ ಫೋರ್ಸೆಪ್ಸ್ ಡೆಲಿವರಿ. ಮುಂಚೆ ಗರ್ಭಕೋಶದ ಮಗು ತೆಗಿಬೇಕಂದ್ರೆ ಫೋರ್ಸೆಪ್ಸ್ ಹಾಕಿ ತೆಗಿತಾ ಇದ್ರು, ಆದ್ರೆ ಈಗ ಆ ಪದ್ಧತಿ ಇಲ್ಲ. ಯಾಕಂದ್ರೆ ಆ ಫೋರ್ಸೆಪ್ಸ್ ಪಾಸಿಬ್ಲಿ ನಮ್ಮ ಗ್ರೋತ್ ಸೆಂಟರಿಗೆ ಹೋಗಿ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಅದನ್ನ ಫೋರ್ಸ್ ಮಾಡಿ ತೆಗೆಯುವಾಗ ಇಫ್ ಎನಿ ಇಂಜುರಿ ಟು ದ ಗ್ರೋತ್ ಸೆಂಟರ್ ಕ್ಯಾನ್ ಲೀಡ್ ಟು ಆಂಕೈಲೋಸಿಸ್. ಅಥವಾ ಕಿವಿಯಿಂದ ಇನ್ಫೆಕ್ಷನ್, ಕಿವಿ ಮತ್ತೆ ನಮ್ಮ ಜಾಯಿಂಟ್ಗೆ ನೀವು ನೋಡಿದ್ರೆ ದೇರ್ ಇಸ್ ಹಾರ್ಡ್ಲಿ ಎನಿ ಡಿಸ್ಟೆನ್ಸ್. ಇದು ಕಿವಿ ನಮ್ಮದು ಮತ್ತೆ ಇದು ಜಾಯಿಂಟ್. ಸೊ ಇಲ್ಲಿಂದ ಆಗೋ ಇನ್ಫೆಕ್ಷನ್ಸ್ ಇಲ್ಲಿಗೆ ಹರಡ್ಲಿಕ್ಕೆ ದರ್ ಇಸ್ ಓನ್ಲಿ ಒನ್ ಸಿಂಗಲ್ ಮೆಂಬ್ರೇನ್, ಜಾಸ್ತಿ ದೂರ ಇಲ್ಲ ಅಲ್ಲಿ. ಇಲ್ಲಿಂದ ಇಲ್ಲಿಗೆ ಹರಡ್ಲಿಕ್ಕೆ ಇಟ್ ಡಸಂಟ್ ಟೇಕ್ ಮಚ್ ಟೈಮ್. ಸೊ ಅದರಿಂದ ಆಗೋ ಸಂದರ್ಭ ಇರುತ್ತೆ. ಇಲ್ಲಾಂದ್ರೆ ಕೆಲವೊಂದ್ಸತಿ ಮಕ್ಕಳು ಆಟ ಆಡುವಾಗ, ಇವತ್ತಿನ ಈ ಇಂಟರ್ವ್ಯೂ ಮುಖಾಂತರ ಒಂದು ಹೇಳಲಿಕ್ಕೆ ಬಯಸ್ತೇನೆ ಏನಂದ್ರೆ, ಮಕ್ಕಳು ಮನೆಯಲ್ಲಿ ಬೀಳುವಾಗ ಅಥವಾ ಸ್ಕೂಲಲ್ಲಿ ಬಿದ್ದಾಗ ದಯವಿಟ್ಟು ತಂದೆ ತಾಯಿ ಏನಂದ್ರೆ ತುಂಬಾ ಕಾಳಜಿಯನ್ನು ತಗೊಳ್ಬೇಕು. ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಏನಾಗಿದೆ. ಯಾಕಂದ್ರೆ ಸಣ್ಣದಲ್ಲಿ ಅವರಿಗೆ ಎಲ್ಲಿಗೆ ಪೆಟ್ಟು ಬಿದ್ದಿದೆ ಅಂತ. ಆರಂಭದಲ್ಲಿ ಮಕ್ಕಳು ಬೀಳುವಾಗ ಮುಖದ ಈ ಭಾಗಕ್ಕೆ ಕೆಳಭಾಗಕ್ಕೆ ಪೆಟ್ಟು ಬಿದ್ದರೆ ಅದರ ಎಫೆಕ್ಟ್ ಕಂಡು ಬರೋದು ನಮ್ಮ ಜಾಯಿಂಟ್ ಅಲ್ಲಿ. ಸೊ ಜಾಯಿಂಟ್ ಅಲ್ಲಿ ಎಫೆಕ್ಟ್ ಕಂಡು ಬರುವಾಗ ಏನಾಗುತ್ತೆ, ಮಕ್ಕಳಲ್ಲಿ ಎಲ್ಬು ಇಟ್ ಇಸ್ ವೆರಿ ಇಲಾಸ್ಟಿಕ್. ಏನಾಗುತ್ತಂದ್ರೆ ಫಸ್ಟ್ ಮುರಿಯೋದು ಆಸ್ ಅ ಸೇಫ್ಟಿ ಮೆಕ್ಯಾನಿಸಮ್ ಈ ಎಲ್ಬು. ಸೊ ಮಗು ಅಳಬಾರ್ದಂತ ತಾಯಿ ಏನು ಹೇಳುತ್ತೆ, ಮಗನೇ ನೀವು ಬಾಯಿ ಓಪನ್ ಮಾಡಬೇಡ, ಯಾಕಂದ್ರೆ ಬಾಯಿ ಓಪನ್ ಮಾಡಿದ್ರೆ ನೋವು ಆಗುತ್ತಂತ. ಆದರೆ ಮಕ್ಕಳಲ್ಲಿ ರಕ್ತದ ಒತ್ತಡ ಅಂದ್ರೆ ಬ್ಲಡ್ ಸಪ್ಲೈ ಈ ಭಾಗಕ್ಕೆ ತುಂಬಾ ಜಾಸ್ತಿ. ಓಪನ್ ಮಾಡಿಲ್ಲ ಅಂದ್ರೆ ಮಕ್ಕಳು ಅಲ್ಲಿಗೆ ಹೊಸ ಬೋನ್ ಕಾನ್ಸಾಲಿಡೇಟ್ ಆಗುತ್ತೆ. ಹಾಗೆ ಆಂಕೈಲೋಸಿಸ್ ಆಗೋ ಸಂದರ್ಭನೂ ಕಂಡು ಬರುತ್ತೆ. ಸೊ ಇನ್ಫೆಕ್ಷನ್ ಆಗಲಿ, ಟ್ರಾಮಾ ಅಂದ್ರೆ ನಮ್ಮ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಗಲಿ, ಇದು ಮಕ್ಕಳಂತಲ್ಲ ದೊಡ್ಡವರಲ್ಲೂ ಸಹ ಯಾವ ಪ್ರಾಯದಲ್ಲೂ ಆಗೋ ಸಂದರ್ಭ ಇರುತ್ತೆ. ಬಟ್ ಇಟ್ ಡಿಮಿನಿಷಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಯಂಗ್ಸ್ಟರ್ಸ್ ಅಲ್ಲಿ 18-25ನೇ ವರ್ಷದಲ್ಲಿ we have seen patients coming to us with ankylosis or fusion of the bone to the skull base even at 45 to 50 years. ಅವಾಗ ಏನಾಗುತ್ತೆ, ಫೇಶಿಯಲ್ ಡಿಫಾರ್ಮಿಟಿ ಆಗುತ್ತೆ, ಬೆಳೆಯೋದಿಲ್ಲ ಮುಖ. ಮಕ್ಕಳಲ್ಲಿ ಆಗುವಾಗ ಏನಾಗುತ್ತೆ, ಈ ಡಿಫಾರ್ಮಿಟಿ ಸೆಟ್ ಇನ್ ಆಗುತ್ತೆ. ಆದರೆ ಇದೇ ಪೇಷಂಟ್ ಒಂದು 25-30 ವರ್ಷದ ಮನುಷ್ಯನಲ್ಲಿ ಕಂಡು ಬಂದ್ರೆ ಅವನಿಗೆ ಮುಖದ ಆಕಾರ ಚೇಂಜ್ ಆಗೋದಿಲ್ಲ, ಯಾಕಂದ್ರೆ ಗ್ರೋತ್ ಇಸ್ ಆಲ್ರೆಡಿ ಓವರ್. ಅವರ ಮುಖದ ಆಕಾರ ಸರಿ ಇರ್ಬೋದು, ಆದರೆ ಇದು ಬೆಳೆಯೋ ಮಗು. ಇಲ್ಲಿಗೆ ಜಾಯಿಂಟ್ ಫ್ಯೂಸ್ ಆದರೆ ಫೇಶಿಯಲ್ ಡಿಫಾರ್ಮಿಟಿ ಸೆಟ್ ಇನ್ ಆಗುತ್ತೆ. ಸೊ ಇನ್ಫೆಕ್ಷನ್ ಆಗಲಿ, ಆಕ್ಸಿಡೆಂಟ್ಸ್ ಆಗಲಿ, ಮನೆಯಲ್ಲಿ ಬೀಳೋದಾಗಲಿ, ಶಾಲೆಯಲ್ಲಿ ಬೀಳೋದಾಗಲಿ, ತಂದೆ ತಾಯಿ ಶುಡ್ ಬಿ ಕಾಗ್ನಿಸೆಂಟ್ ಅಬೌಟ್ ದ ಇಂಜುರೀಸ್ ವಾಟ್ ದ ಚಿಲ್ಡ್ರನ್ ಹ್ಯಾವ್.
ಆ ರ್ಯಾಪೋವನ್ನು ಬಿಲ್ಡ್ ಮಾಡಿ ಮಕ್ಕಳ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚು ಮಾಡಿ ಮಕ್ಕಳ ಹತ್ರ ಮಾತಾಡಿ ಏನಾಗಿದೆ ಶಾಲೆಯಲ್ಲಿ, ಎಲ್ಲಿ ಬಿದ್ದಿ, ಮುಚ್ಚಿಡಬಾರದು. ಮತ್ತೆ ಆದ ತಕ್ಷಣ ದಯವಿಟ್ಟು ತಜ್ಞರ ಹತ್ರ ಹೋಗಿ, ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಆಗಲಿ ಅವೈಲೇಬಲ್ ಇದ್ದರೆ, ಅವ್ರ ನಿಮ್ಮ ಮನೆ ಹತ್ರ ಫಿಸಿಷಿಯನ್ಸ್ ಇರಲಿ, ಅವ್ರ ಹತ್ರ ಕನ್ಸಲ್ಟೇಷನ್ ತಗೊಂಡು ಅವರು ದೇ ಕ್ಯಾನ್ ಗಿವ್ ಅ ಕ್ರಾಸ್ ರೆಫರೆನ್ಸ್ ಟು ದ ಸ್ಪೆಷಲಿಸ್ಟ್ ಆ್ಯಂಡ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ಏನಾಗಿದೆ, ಸ್ಕ್ಯಾನ್ಸನ್ನು ಮಾಡಿ ಇದನ್ನು ಮಾಡೋದು ಅತಿ ಉತ್ತಮ. ಎಸ್ ಡಾಕ್ಟ್ರೆ, ಈಗ ಈ ಮಗುವಿನ ಹಲ್ಲುಗಳು ಇದು ಏನು ಬೆಳವಣಿಗೆಯ ವಯಸ್ಸಿದೀಗ 10 ರಿಂದ 18, ಏನು ಸವಾಲುಗಳಿರ್ತದೆ? ಈ ಮಾಡೆಲಲ್ಲೇ ನೋಡಿದ್ರೆ ಹಲವಾರು ಹಲ್ಲುಗಳು ಇನ್ನೂ ಗಮ್ ಪ್ಯಾಡ್ಸ್ ಅಲ್ಲೇ ಇದೆ. ಯಾಕಂದ್ರೆ 10 ರಿಂದ 12 ವರ್ಷ ನಮ್ಮ ಭಾಷೆಯಲ್ಲಿ ವಿ ಕಾಲ್ ಇಟ್ ಆಸ್ ಮಿಕ್ಸ್ಡ್ ಡೆಂಟಿಷನ್, ಅಂದ್ರೆ ಹಾಲಿನಲ್ಲೂ ಉಂಟು, ಪರ್ಮನೆಂಟ್ ಹಲ್ಲು ಸಹ ಉಂಟು. ಈ ಮಗುವಿನಲ್ಲಿ ನಾವು ಆಪರೇಷನ್ ಮಾಡುವಾಗ ಹಾಲಿನ ಹಲ್ಲು ಯಾವುದು ಬಿದ್ದು ಹೋಗ್ಬೇಕಾಗಿತ್ತು ಅದು ಹಾಗೆ ಇತ್ತು, ಅದನ್ನ ನಾವು ಬೀಳಲಿಲ್ಲ. ಯಾಕಂದ್ರೆ ಬೀಳಲಿಕ್ಕೆ ಬಾಯಿ ಓಪನ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಎಷ್ಟು ಕಷ್ಟವಾದ ಸನ್ನಿವೇಶ. ಅದೇ ನಮ್ಗೆ ನಮ್ಮ ಅಂಗಾಂಗಗಳು ಸರಿ ಇರುವಾಗ ವಿ ಡೋಂಟ್ ವ್ಯಾಲ್ಯೂ ದೆಮ್. ಒಂದು ಅಂಗಾಂಗಕ್ಕೆ ಏನಾದ್ರೂ ಆದ್ರೆ ಲೈಫ್ ಲಾಂಗ್ ಯು ಕೆನಾಟ್ ರೀಪ್ಲೇಸ್ ಎನಿಥಿಂಗ್ ವಿಚ್ ಇಸ್ ನ್ಯಾಚುರಲ್ ವಿತ್ ಆರ್ಟಿಫಿಷಿಯಲ್. ನಾನು ಅದನ್ನ ಹೇಳಲಿಕ್ಕೆ ಬಯಸ್ತೇನೆ. ಸೊ ಈ ಮಗು ನಾವು ಆಪರೇಷನ್ ಟೈಮಲ್ಲಿ ಹಾಲಿನ ಹಲ್ಲು ನಾನು ತೆಗೆದೆ, ಮೇಲ್ ಬರೋ ಪರ್ಮನೆಂಟ್ ಹಲ್ಲುಗಳು ಸಹ ಅಲೈನ್ಮೆಂಟ್ ಅಲ್ಲಿ ಬಂದಿಲ್ಲ. ಇದು ನೋಡಿದ್ರೆ ಎಕ್ಸಾಕ್ಟ್ಲಿ, ಯಾಕಂದ್ರೆ ಮುಖದ ಬೆಳವಣಿಗೆ ಸರಿ ಆಗ್ಲಿಲ್ಲ. ಈಗ ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಮುಖ ಹೇಗೆ ತಿರುಗಿದೆ, ಈ ಮೇಲಿನ ಹಲ್ಲು ಹೇಗೆ ಆಚೆ ಮೇಲ್ ಬಂದಿದೆ. ಅವರ ತಾಯಿಗೆ ಇನ್ನೊಂದು ಕನ್ಸರ್ನ್ ಏನಿತ್ತಂದ್ರೆ ಮಕ್ಕಳು ಶಾಲೆಯಲ್ಲಿ ಅವನಿಗೆ ಹೆಸರನ್ನ ಕರೀತಾರೆ, ಯಾಕಂದ್ರೆ ಹಲ್ಲು ಮುಂದೆ ಇದೆ. ಸೊ ಇದೆಲ್ಲ ಕಷ್ಟಕರ ಸಂಗತಿ ಆ ತಾಯಿಗೆ ಮಾತ್ರ ಗೊತ್ತು. ಸೊ ಈಗ ಸದ್ಯಕ್ಕೆ ಈಗ 18ನೇ ವರ್ಷದ ತನಕ ಎಲ್ಲ ಹಲ್ಲುಗಳು ಪರ್ಮನೆಂಟ್ ಹಲ್ಲುಗಳು ಮೆಲ್ಲನೆ ಆಚೆ ಬರಲಿಕ್ಕೆ ಶುರುವಾಗುತ್ತೆ. ಮತ್ತೆ ರಿಹ್ಯಾಬಿಲಿಟೇಷನ್ ಬೇಕಾಗುತ್ತೆ, ಅಂದ್ರೆ ಆರ್ಥೋಡಾಂಟಿಕ್ ಇಂಟರ್ವೆನ್ಷನ್, ಅಂದ್ರೆ ಬಾಯಲ್ಲಿ ಸರಿಗೆ ಹಾಕಿ ಹಲ್ಲನ್ನ ಸ್ಟ್ರೈಟ್ ಮಾಡೋ ಸಂಗತಿ ಸಹ ಇದೆ. ನಾವು ಇದನ್ನ ಮಾಡಿದ ನಂತರ ನಮ್ಗೆ ರಿಯಲೈಸ್ ಏನಾಯ್ತು ಅಂದ್ರೆ ಈ ಮುಂದೆ ಇರೋ ಹಲ್ಲು ಇದು ಮುಂದೆ ಬರೋ ಕಾರಣದಿಂದ ಅವನ ಫೇಶಿಯಲ್ ಫೀಚರ್ಸ್ ಸಹ ಇಂಪ್ರೂವ್ ಆಯಿತು. ಇಲ್ಲಾಂದ್ರೆ ಈ ಮೇಲಿನ ಹಲ್ಲುಗಳು ಮಾತ್ರ 2 ಆಚೆ ಇತ್ತು. ನಾವು ಇದನ್ನ ಕೌಂಟರ್ ಕ್ಲಾಕ್ ವೈಸ್ ಮೂವ್ಮೆಂಟ್, ಅಂದ್ರೆ ಇದನ್ನ ಕೆಳಗಡೆ ತಂದು ಮುಂದೆ ತಂದ್ವಿ. ಅಂದ್ರೆ ಇಫ್ ಯು ಕ್ಯಾನ್ ಸಿ ಇಷ್ಟು ಗ್ಯಾಪ್ ಬಂತು, ಈ ಗ್ಯಾಪ್ ಅನ್ನು ತುಂಬಿಸ್ಲಿಕ್ಕೆ ನಮ್ಮ ಜಾಯಿಂಟ್ ಬಂತು. ಇದನ್ನ ತಂದಿರುವಾಗ ಅವನಿಗೆ ಶ್ವಾಸ ತೆಗಿಲಿಕ್ಕೂ ಅಷ್ಟು ಗ್ಯಾಪ್ ಬಂತು. ನಮ್ಮ ಶ್ವಾಸನಳಿಗಳು ಇಲ್ಲಿ ಉಂಟು. ಸೊ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅನ್ನೋ ಸಿಂಡ್ರೋಮ್ ಸಹ ಇದರಲ್ಲಿ ಕರೆಕ್ಟ್ ಆಯಿತು. ಸೊ ದಿಸ್ ಇಸ್ ದ ಅಡ್ವಾಂಟೇಜ್. ಈಗ ಮಗುವಿಗೆ ಈ ಜಗಿಲಿಕ್ಕೆ ಎಲ್ಲ ಏನು ಸಮಸ್ಯೆಗಳು ಕಾಡೋದಿಲ್ಲ? ಜಗಿಲಿಕ್ಕೆ ಸಮಸ್ಯೆ ಕಂಡು ಬರುತ್ತೆ ಸ್ವಲ್ಪ, ಡೆಫಿನೆಟ್ಲಿ. ಯುವರ್ ಕ್ವೆಶನ್ ಇಸ್ ವೆರಿ ಜೆನ್ವಿನ್. ಯಾಕಂದ್ರೆ ಇರೋ ಹಲ್ಲುಗಳಲ್ಲಿ 3-4 ಹಲ್ಲು ಮಾತ್ರ ಇದೆ. ಗಟ್ಟಿ ಪದಾರ್ಥ ಜಗಿಲಿಕ್ಕೆ ಹೊಸ ಹಲ್ಲುಗಳು ಇನ್ನು ಮೇಲಿಂದ ಕೆಳಗಡೆ ಬರಬೇಕು, ಮತ್ತೆ ಕೆಳಗಡೆ ದವಡೆಯಲ್ಲಿ ಕೆಳಗಡೆಯಿಂದ ಮೇಲ್ ಬರಬೇಕು. ಅದು ಬಂದ ನಂತರವೇ ಅವನಿಗೆ ಜಗಿಲಿಕ್ಕೆ ಫುಲ್ ಕೆಪಾಸಿಟಿ ಆರ್ ಫಂಕ್ಷನ್ ವಿಲ್ ಬಿ ರೆಸ್ಟೋರ್ಡ್. ಮತ್ತೆ ಅದೆಲ್ಲ ಇನ್ ಟೈಮ್ ಆಗಿ ಬರುತ್ತೆ, ಇನ್ ಟೈಮ್ ಆಗಿ ಕ್ರಮೇಣ. ಯಾಕಂದ್ರೆ ನಾವು ಇದನ್ನ ಓಪನ್ ಮಾಡಿ ಕೊಟ್ಟಿದ್ದೇವೆ, ಚಾನಲ್ ಒಂಥರ ಚಾನಲ್ ಓಪನ್ ಮಾಡಿದ ತಕ್ಷಣ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಹಲವಾರು ಟೀಥಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ಅಂದ್ರೆ ಫಿಸಿಯೋಥೆರಪಿ, ಹಲ್ಲುಗಳನ್ನ ಕ್ಯಾವಿಟೀಸ್ ಇರುತ್ತೆ. ಇಷ್ಟು ವರ್ಷ ಅವನು ಬಾಯಿ ಓಪನ್ ಆಗ್ಲಿಲ್ಲ, ಬ್ರಷಿಂಗು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಎಷ್ಟೋ ಹಲ್ಲುಗಳು ಉಳುಕಾಗಿದ್ದಾವೆ. ಅದನ್ನೆಲ್ಲ ಫಿಲ್ಲಿಂಗ್ ಮಾಡಿಸಿ ತದನಂತರ ಮೆಲ್ಲನೆ ಇಂಪ್ರೂವ್ಮೆಂಟ್ ಕಂಡು ಬರುತ್ತೆ. ಈಗ ಸದ್ಯಕ್ಕೆ ವಿ ಹ್ಯಾವ್ ಅಟೈನ್ಡ್ ಮೌತ್ ಓಪನಿಂಗ್ ಆಫ್ 25. ನನ್ನ ಒಂದು ಧ್ಯೇಯ ಏನಂದ್ರೆ ಅಟ್ಲೀಸ್ಟ್ ಒಂದು 25 ಮಿಲಿಮೀಟರ್ ಇನ್ನೊಂದು 5 ಮಿಲಿಮೀಟರ್ ಜಾಸ್ತಿ ಕೊಟ್ರೆ 30. ಯಾಕಂದ್ರೆ ವಿ ಆಲ್ವೇಸ್ ಕನ್ಸಿಡರ್ ನಾವು 30 ಕೊಡ್ಬೋದು, 30 ಮಿಲಿಮೀಟರ್ ಬಾಯಿ ಓಪನಿಂಗ್. ನಾವು ಈಗ ನಮ್ಮ ಕೈಯನ್ನ ಇಟ್ಟು ಬಾಯಿ ಓಪನ್ ಮಾಡ್ಲಿಕ್ಕೆ ನೋಡಿದ್ರೆ ಮನುಷ್ಯನ ನಾರ್ಮಲ್ ಬಾಯಿ ಓಪನಿಂಗ್ ಇಸ್ 3 ಫಿಂಗರ್ ಬ್ರೆತ್. ಕೆಲವರಿಗೆ ಅಭ್ಯಾಸ ಉಂಟು ಇಡೀ ಆಪಲ್ ಅನ್ನ ತೆಗೆದು ತಿನ್ನೋದು ಬಾಯಲ್ಲಿ. ಅವಾಗ ಏನಾಗುತ್ತೆ, ದ ಫಸ್ಟ್ ಥಿಂಗ್ ಇಸ್ ಇಂಜುರಿ ಟು ದ ಡಿಸ್ಕ್ ಆಫ್ ದ ಜಾಯಿಂಟ್. ಸೌಂಡ್ ಬರಲಿಕ್ಕೆ ಶುರುವಾಗುತ್ತೆ, ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್ ಡಿಸಾರ್ಡರ್ಸ್ ಅದರಿಂದ ಶುರುವಾಗುತ್ತೆ. ಸೊ ಅದಕ್ಕೆ ನೆವರ್ open your mouth beyond 30 millimeters or beyond 3 fingers. Beyond the limit. Beyond the limit. If you open beyond the limit, the problems are borne by the joint or the disc. So ಹಾಗೆ ಈ ಮಗುಗೆ possibly over a period of time, I am sure he will attain at least 27 millimeters. ಡಾಕ್ಟರ್, ಈಗ ನೀವು ಈ ಮಗುವಿನ ಜೊತೆಗೆ ಒಂದು ನಿರಂತರವಾದಂಥ ಒಂದು ಸಂಪರ್ಕದಲ್ಲಿ ಇದ್ದವರು, ಮಗುವಿನ ರಿಯಾಕ್ಷನ್
ಬಗ್ಗೆ ಏನಾದರೂ ಅದನ್ನು ನಾವು ಅಷ್ಟು ಸುಲಭದಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಕೂಡ ನಾನು ನಿಮ್ಮ ಹತ್ರ ಕೇಳುವಂಥದ್ದು. ನಮ್ಮ ಆಸ್ಪತ್ರೆಯನ್ನು ಬಿಟ್ಟು ಹೋಗುವಾಗ ಆ ಮಗು ಒಂದು ಚಂದವಾದ ಕಾಗದ ಬರೀತು ಇಂಗ್ಲೀಷಲ್ಲಿ, ಯಾಕಂದರೆ ಅವರು ಹೊರದೇಶದವರು. ಅವ ಬರೆದಿದ್ದು ಇನ್ನೂ ನನಗೆ ಮನಸ್ಸಲ್ಲಿದೆ. ಐ ಆಮ್ ಥ್ಯಾಂಕ್ಫುಲ್ ಟು ಯು ಫಾರ್ ದ ಮೌತ್ ಓಪನಿಂಗ್ ವಾಟ್ ಯು ಹ್ಯಾವ್ ಗಿವನ್, but not I am angry with you for the pain which was caused during the exercises. I leave behind the pain and carry good memories with me. ಅಷ್ಟು ಸಣ್ಣ ಮಗು. ನೀವು ಬಾಯಿಯನ್ನು ಓಪನ್ ಮಾಡಲಿಕ್ಕೆ ನೀವು ಏನು ಕೊಟ್ಟಂತ ತ್ರಾಸ, ಆ ನೋವನ್ನೆಲ್ಲ ನಾನು ಬಿಟ್ಟು ಹೋಗ್ತಾ ಇದ್ದೇನೆ. ನನ್ನ ಬಾಯಿ ಓಪನ್ ಆಗಿದ್ದ ಖುಷಿಯನ್ನು ನಾನು ತಗೊಂಡು ಹೋಗ್ತಾ ಇದ್ದೇನೆ ಅಂತ. ಅಷ್ಟು ಸಣ್ಣ ಮಗು ಎಷ್ಟು 2-3 ಸಾಲಲ್ಲಿ ಎಷ್ಟು ಚೆನ್ನಾಗಿ ಹೇಳಿದೆ. ಎಸ್, ಮಗುವಿನ ತಾಯಿ ಮತ್ತು ಪೋಷಕರು ಏನು ಹೇಳ್ತಾರೆ ಸರ್? ಮಗುವಿನ ತಾಯಿ ಐ ಥಿಂಕ್ ಎಲ್ಲವನ್ನು ನೋಡಿದರೆ ದ ಫಸ್ಟ್ ಇಂಟ್ರಾಕ್ಷನ್ ವಾಸ್ ಒಂದು ನಿಯರ್ಲಿ ಈಗ 9 ತಿಂಗಳಾಗಿರ್ಬೇಕು, ಅಕ್ಟೋಬರಿಂದ ಈಗಿನವರೆಗೆ. ದ ಫಸ್ಟ್ ಇಂಟ್ರಾಕ್ಷನ್ ವಾಸ್ ವಯ ಮೇಲ್ ನನಗೆ ಸಿಕ್ಕಿದ್ದು. ಆ ತಾಯಿ ಎಷ್ಟು ಒಂದು ಡೈನಮಿಕ್ ಅಂತ ಹೇಳಿದ್ರೆ, ಬಿಫೋರ್ ಕನ್ಸಲ್ಟಿಂಗ್ ಮೀ ಶಿ ಹ್ಯಾಸ್ ಆಲ್ರೆಡಿ ಕನ್ಸಲ್ಟೆಡ್ 50ರಿಂದ 60 ಸರ್ಜನ್ಸ್ ಅಕ್ರಾಸ್ ದ ಗ್ಲೋಬ್. ಅಂದರೆ 60 ಕನ್ಸಲ್ಟೆಂಟ್ಸ್ ಆಲ್ ರೌಂಡ್ ಇಂಡಿಯಾ ಆಗಲಿ, ಯುರೋಪ್ ಆಗಲಿ, US ಆಗಲಿ, UK ಆಗಲಿ, ಎಲ್ಲ ಕಡೆ ಒಪಿನಿಯನ್ ಅನ್ನು ತಗೊಂಡಿದ್ದಾರೆ. ಸರ್ಜನ್ಗಳನ್ನು ಜಗತ್ತಿನೆಲ್ಲೆಡೆಯೂ ಅವರು ಕನ್ಸಲ್ಟ್ ಮಾಡಿದ್ದಾರೆ. ಆ ಕನ್ಸಲ್ಟೇಷನ್ ಅಲ್ಲಿ ಏನಾಯ್ತು, ಅವರಿಗೆ ಡ್ಯುಯಲ್ ಒಪಿನಿಯನ್ ಸಿಕ್ತು. ಹಲವಾರು ಜನ ಹೇಳಿದ್ರು ನಾವು ಅದೇ ಸರ್ಜರಿಯನ್ನ ಮಾಡೋಣ. ಏನ್ ಸರ್ಜರಿ ಅಂದ್ರೆ ಏನು, ಇದು ನಮ್ಮ ರಿಬ್ಸ್ ಅನ್ನ ತೆಗೆದು ಅದನ್ನೇ ಮಾಡುವ, ಜಾಯಿಂಟ್ ಮಾಡೋದು ಬೇಡ, ಯಾಕಂದ್ರೆ ಮುಂದೆ ಹೋಗಿ ಇನ್ನೂ ಕಷ್ಟಕರ ಸಂಗತಿ ಬರ್ಬೋದು. ಹಲವಾರು ಸರ್ಜನ್ಸ್ ಹೇಳಿದ್ರು ಜಾಯಿಂಟ್ ರೀಪ್ಲೇಸ್ಮೆಂಟ್ ಇಸ್ ದ ಬೆಸ್ಟ್ ಆಪ್ಷನ್, ಯಾಕಂದ್ರೆ ಮಗುವಿಗೆ ಆಲ್ರೆಡಿ ಅಷ್ಟು ಆಪರೇಷನ್ಸ್ ಆಗೋಗಿದೆ. ಸೊ ಅದಾದ ನಂತರ ವೆನ್ ಶಿ ಕೇಮ್ ಟು ಮೀ, ಈಗ ನೋಡುವಾಗ ಶಿ ಈಸ್ ವೆರಿ ಹ್ಯಾಪಿ. ಆದರೆ ಪ್ರಾಬ್ಲಮ್ ಅಂದರೆ ಶಿ ಈಸ್ ಗಾಟ್ ಹರ್ ಪ್ರಾಬ್ಲಮ್ಸ್. ಫಿಸಿಯೋಥೆರಪಿ ಹೇಗೆ ಮಾಡಿಸೋದು, ಅವನ ಮಗ ಕೇಳೋದಿಲ್ಲ. ಆದರೆ ಐ ಆಮ್ ಶ್ಯೂರ್ ಓವರ್ ಡೇಸ್ ಟೈಮ್ ಬರುವಾಗ ದೇ ವಿಲ್ ಬಿ ಏಬಲ್ ಟು ಮ್ಯಾನೇಜ್. ಮತ್ತು ತಂದೆ ಐ ಫೀಲ್ ಈಸ್ ಮೋರ್ ಅಟ್ಯಾಚ್ಡ್ ಟು ದ ಸನ್. ಅವರಿಗೆ ಖುಷಿಯಲ್ಲಿ ಕಣ್ಣಲ್ಲೇ ನೀರು ಬಂತು ಅವತ್ತು ಬಿಡುವಾಗ. ಮತ್ತೆ ನಾನು ಜಾಸ್ತಿ ಆ ಇಮೋಷನಲ್ ಲೆವೆಲಲ್ಲಿ ನಮಗೂ ಸಹ ಭಾರಿ ಕಷ್ಟ ಮಾತಾಡಲಿಕ್ಕೆ. ಅವರು ಬಂದು ಅಪ್ಪಿಕೊಂಡು ನನಗೆ ಮನಸ್ಸಲ್ಲೇ ಖುಷಿ ಆಯ್ತು. ಅಷ್ಟಾದರೂ ಪಾಪ ನಾವು ಏನು ಯಾರಿಗಾದರೂ ಒಂದು ಹೆಲ್ಪ್ ಆದರೆ ಇಟ್ ಈಸ್ ನಾಟ್ ಎನಿಥಿಂಗ್ ಎಲ್ಸ್, ಬಟ್ ಇಟ್ ಈಸ್ ಹ್ಯಾವಿಂಗ್ ಎಂಪತಿ ಟುವರ್ಡ್ಸ್ ಯುವರ್ ಓನ್ ಪೇಷಂಟ್ಸ್. ಮಗುವಿಗೆ ಒಂದು ಹೊಸ ಬದುಕು ಕೊಟ್ಟ ಹಾಗೆ ದೇವರು ನಮ್ಮ ಕೈಯಲ್ಲಿ ಮಾಡಿಸೋದು ನಮ್ಮ ಸೈಂಟಿಫಿಕ್ ಎವಿಡೆನ್ಸ್ ಇಟ್ಟು ದೇವರ ಒಂದು ದಯೆ ಅದೆಲ್ಲ ಇದ್ದು ನಾವು ಇವತ್ತು ಈ ಸಿಚುವೇಶನ್ಗೆ ಬಂದಿದ್ದೀವಿ. ಬಹುಶಃ ಆಧುನಿಕ ಮೆಡಿಸಿನ್ ಅಥವಾ ಈ ಟೆಕ್ನಾಲಜಿ ಎಲ್ಲ ಡೆವಲಪ್ ಆದ ಹಾಗೆ ನೀವು ಬಹುಶಃ ಒಂದು 20 ವರ್ಷ ಅಥವಾ 25 ವರ್ಷದ ಹಿಂದಿನ ಸಂದರ್ಭದಲ್ಲಾಗಿದ್ದರೆ ಇಂಥ ಒಂದು ಸರ್ಜರಿ ಭಾರಿ ದೊಡ್ಡ ಸವಾಲಾಗಿರ್ತಿತ್ತು ಅಥವಾ ಹೇಗೆ? ನಾವು ಓದಬೇಕಾದ್ರೆ ಇಟ್ ವಾಸ್ ಪಾಸಿಬ್ಲಿ ಐ ಗ್ರಾಜುಯೇಟೆಡ್ ಇನ್ ದ ಇಯರ್ 2000. 22 ವರ್ಷಗಳ ಮೊದಲು. ಹೌದು, 22 ವರ್ಷದ ಮೊದಲು. ಆ ಟೈಮಲ್ಲಿ ಇದೇ ಮಗು ಬಂದಿದ್ರೆ ವಿ ವುಡ್ ಹ್ಯಾವ್ ರಿಪೀಟೆಡ್ ದ ಸೇಮ್ ಸರ್ಜರಿ. ಎಲ್ಲಿ ನಾವು ಈ ಮಾಸನ್ನು ತೆಗೆದು ಎದೆಯಿಂದ ಇಲ್ಲಿಂದ ರಿಬ್ಸ್ ತಗೊಂಡು ಅಥವಾ ಡಿಸ್ಟ್ರಾಕ್ಟರ್ ಅಂತ ಹಾಕಿ ಇದನ್ನು ಮುಂತರೋ ಸಂದರ್ಭ ಬರ್ತಾ ಇತ್ತು. ಆದರೆ ಇವತ್ತು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ವಿ ಹ್ಯಾವ್ ದಿಸ್ ವಾಟ್ ಇಸ್ ಕಾಲ್ಡ್ ಎಸ್ 3D ಪ್ರಿಂಟಿಂಗ್. ಮತ್ತು ಈ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅನ್ನೋ ಒಂದು ಪದ್ಧತಿ ಆ ಕಡೆ ನಮ್ಮ ಆರ್ಥೋಪೆಡಿಕ್ ಕಲೀಗ್ಸ್ ನಾನು ಮುಂಚೆ ಹೇಳಿದ್ದೆ ಅಲ್ಲಿಂದನೇ ಬಂದಿದ್ದು. ಬಟ್ ಇಟ್ ಟ್ರಾವೆಲ್ಡ್ ಆನ್ ಟು ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ. ಈ ಒಂದು ಪದ್ಧತಿ ಬಂದಿರೋ ಕಾರಣದಿಂದ ಇವತ್ತು ವಿ ಹ್ಯಾವ್ ಎನ್ ಆನ್ಸರ್ ದಟ್ ಏನಾದರೂ ಆದರೆ ವಿ ಹ್ಯಾವ್ ಅ ಬ್ಯಾಕಪ್ ಟು ರಿಪ್ಲೇಸ್ ದ ಜಾಯಿಂಟ್ಸ್. ಆದರೆ ಪ್ರಾಬ್ಲಮ್ಸ್ ಏನಂದರೆ ಈ ಜಾಯಿಂಟ್ಸು ಬರೋದು ನಮಗೆ US ಇಂದ, ಅಮೆರಿಕಾ ಇಂದ. ಆ್ಯಂಡ್ ಪೀಪಲ್ ಫ್ರಮ್ ದ ಲೋವರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್, ಅಂದರೆ ಹಿಂದುಳಿದವರಲ್ಲಿ ಇದನ್ನು ಕಂಡು ಬಂದರೆ ಫೈನಾನ್ಷಿಯಲ್ ವಯಬಿಲಿಟಿ ಫೈನಾನ್ಷಿಯಲಿ ಇಟ್ ಬಿಕಮ್ಸ್ ವೆರಿ ಟ್ಯಾಕ್ಸಿಂಗ್ ಆನ್ ದೆಮ್. ಎಲ್ಲಿಂದ ಒಬ್ಬ ಮನುಷ್ಯ 17-13 ಲಕ್ಷವನ್ನು ತಂದು ಈ ಜಾಯಿಂಟನ್ನು ರಿಪ್ಲೇಸ್ ಮಾಡಲಿಕ್ಕೆ ನೋಡ್ತೇವೆ.
ಸೊ ಹಾಗಾಗಿ ದೇವರ ದಯೆಯಿಂದ ಈಗ ಮೇಡ್ ಇನ್ ಇಂಡಿಯಾ ಆದಮೇಲೆ ನಮ್ಮ ಇಂಡಿಯಾದಲ್ಲೂ ಸಹ ವಿ ಹ್ಯಾವ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಕಂಪನೀಸ್. ಓಕೆ ಓಕೆ. ಸೊ ವಿ ಕ್ಯಾನ್ ಲುಕ್ ಎಟ್ ಜಾಯಿಂಟ್ಸ್ ವಿಚ್ ಕ್ಯಾನ್ ಬಿ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. 1.5-2 ಲಕ್ಷ ಆದರೂ ಅಡ್ಡಿ ಇಲ್ಲ, ಚಿಂತೆ ಇಲ್ಲ. ವಿ ಕ್ಯಾನ್ ಗಿವ್ ಬ್ಯಾಕ್ ಅಂಡ್ ರೆಸ್ಟೋರ್ ದ ಫಂಕ್ಷನ್ಸ್ ಟು ದ ಪೇಷಂಟ್. ಅಂದ್ರೆ ನಾವು ದೂರ ಇಲ್ಲ ವೆಸ್ಟರ್ನ್ ವರ್ಲ್ಡ್ ಇಂದ, ವಿ ಆರ್ ಅಡ್ವಾನ್ಸ್ಡ್. ಹೆಮ್ಮೆಲೆ ಹೇಳ್ತೇನೆ, ನಮ್ಮ ಇಂಡಿಯಾದಲ್ಲಿ ಇರೋ ಟೆಕ್ನಾಲಜಿ ಇವತ್ತು, ನಮ್ಮ ಇಂಡಿಯಾದಲ್ಲಿ ಇರೋ ಡಾಕ್ಟರ್ಸ್ ಆಲ್ ಆರ್ ವೆಲ್ ಟ್ರೈನ್ಡ್ ಟು ಹ್ಯಾಂಡಲ್ ಡಿಫಿಕಲ್ಟ್ ಸಿಚುವೇಶನ್ಸ್. ಖಂಡಿತ ಖಂಡಿತ. ಯಾಕಂತ ಹೇಳಿದ್ರೆ ಈಗ ಅವರು ಜಗತ್ತಿನ ಅಷ್ಟು ದೇಶಗಳ ವೈದ್ಯರನ್ನು ಸಂಪರ್ಕ ಮಾಡಿ ನೋಡಿದ್ದಾರೆ. ಕೊನೆಗೆ ಇಂಡಿಯಾದ್ದೇ ವೈದ್ಯರುಗಳು, ನೀವು, ನಿಮ್ಮ ಟೀಮ್ ಭಾರಿ ಯಶಸ್ವಿಯಾದಂಥ ಮತ್ತು ಆರಂಭದಲ್ಲಿ ನೀವು ಹೇಳಿದಾಗ ಅತ್ಯಂತ ಒಂದು ಕ್ಲಿಷ್ಟವಾದಂಥ ಒಂದು ಕೇಸನ್ನು ನೀವು ತುಂಬ ಯಶಸ್ವಿಯಾಗಿ ಆ ಮಗುವಿಗೆ ಹೊಸ ಬದುಕನ್ನು ಕೊಟ್ಟಿದ್ದೀರಿ. ಈಗ ಈ ಮುಖದ ಸೌಂದರ್ಯ ವಿಚಾರಕ್ಕೆ ಬರುವಾಗ ಈಗ ನಾನು ಮತ್ತೆ ಅದೇ ಪ್ರಶ್ನೆಗೆ ಬರುವಂಥದ್ದು. ಹಳೆಯ 20-25 ವರ್ಷಗಳ ಹಿಂದೆ ಆಗಿದ್ದರೆ ಮುಖವನ್ನು, ಆ ಸೌಂದರ್ಯವನ್ನು ಈಗ ನಾವು ಏನು ಈ ದೃಶ್ಯದಲ್ಲಿ ನೋಡಿದೆವು. ಆ ಮಗುವಿನ ಸರ್ಜರಿಗಿಂತ ಮೊದಲು ಮುಖ ಯಾವ ರೀತಿ ಇತ್ತು, ಸರ್ಜರಿ ಆದ ನಂತರ ಒಂದು ಹೌದು ಸಾಮಾನ್ಯ ಎಲ್ಲ ಮಕ್ಕಳ ಮುಖದ ಥರನೇ ಅದನ್ನು ತಂದು ಕೊಟ್ಟಿದ್ದೀರಿ. ಮುಖದ ಸೌಂದರ್ಯವನ್ನು ಮತ್ತೆ ತಂದು ಕೊಡುವಂಥದ್ದು ಕೂಡ 20 ವರ್ಷಗಳ ಹಿಂದೆ ಇದ್ದಂಥ ಆ ಒಂದು ನಿಮ್ಮ ವೈದ್ಯಕೀಯ ವ್ಯವಸ್ಥೆಗೂ ಇವತ್ತಿನ ವ್ಯವಸ್ಥೆಗೂ ಬಹುಶಃ ತುಂಬ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. 20 ವರ್ಷದ ಹಿಂದೆ possibly getting this kind of result would have been a little difficult or challenging. ಅಸಾಧ್ಯ ಅಂತ ಅಲ್ಲ, ಬಟ್ ಇಟ್ ವುಡ್ ಹ್ಯಾವ್ ಇನ್ವಾಲ್ವ್ಡ್ ಮೆನಿ ಮೋರ್ ಸರ್ಜರೀಸ್. ಅಂದರೆ ಈ ಡಿಸ್ಟ್ರಾಕ್ಷನ್ ಆಸ್ಟಿಯೋಜೆನಿಸಿಸ್ ಅನ್ನೋ ಪದ್ಧತಿಯಿಂದಾನೇ ಇದನ್ನ ಮುಂದೆ ತರಬೇಕು. ಯಾಕಂದ್ರೆ ಇಲ್ಲಿಂದ ಮೂಳೆ ತೆಗೆದು ಅಲ್ಲಿಗೆ ಹಾಕಿದ್ರೆ ದೇರ್ ಇಸ್ ಆಲ್ವೇಸ್ ಅ ರಿಸ್ಕ್ ಆಫ್ ರಿಫ್ಯೂಷನ್. ಡಿಸ್ಟ್ರಾಕ್ಷನ್ ಆಸ್ಟಿಯೋಜೆನಿಸಿಸ್ ಮಾಡಿ ಇವನು ಈ ಪೇಷಂಟ್ ಅಂತಲ್ಲ, ಬೇರೆ ಪೇಷಂಟ್ಸ್ ಅಲ್ಲಿ ನಾನು ಮಾಡಿದ್ದೇನೆ. ಚಿಕ್ಕ ಮಕ್ಕಳಲ್ಲಿ ಈ ದೌಡೆಯನ್ನು ಬೆಳೆಸಿ ಮತ್ತೆ ಇನ್ನೊಂದು ಆಪರೇಷನ್ ಮಾಡಿ ಇದನ್ನು ಸರಿ ಮಾಡ್ಬೋದು. ಆದರೆ ಅದಕ್ಕೆ ಹಲವಾರು ಆಪರೇಷನ್ಸ್ ಬೇಕಾಗುತ್ತೆ. ಯು ರಿಕ್ವೈರ್ ಮೋರ್ ದೆನ್ 2 to 3 ಸರ್ಜರೀಸ್ ಫಾರ್ ಕರೆಕ್ಟಿಂಗ್ ದ್ಯಾಟ್ ಡಿಫಾರ್ಮಿಟಿ. ಮತ್ತು ಮಕ್ಕಳಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋದು ಆ 20 ವರ್ಷದಲ್ಲಿ ನಾನು ಸಹ ಕೇಳಲಿಲ್ಲ ಓದಿರೋ ಟೈಮಲ್ಲಿ. ಓನ್ಲಿ ವೆನ್ ಐ ಗಾಟ್ ಟ್ರೈನ್ ಇನ್ ದ US, ಅಲ್ಲಿನ ಒಂದು ವೈದ್ಯರ ಜೊತೆ ಚರ್ಚೆ ಮಾಡಿ ವಾಪಸ್ ಬಂದ ನಂತರ I happen to see and do cases. ಮತ್ತೆ ಇವತ್ತು ಈ ಟೈಮಲ್ಲಿ ನೋಡುವಾಗ ಎಸ್ 20 ವರ್ಷದ ಹಿಂದೆ we can give the result, but ಇಷ್ಟು ಪ್ರೆಡಿಕ್ಟಿವ್ ಅಲ್ಲ. This is definitive and this is predictive. ಯಾಕಂದ್ರೆ ಟೆಕ್ನಾಲಜಿ has helped us to understand and solve the question of a difficult joint. ಎಸ್, ತುಂಬ ಒಂದು ನಿಮ್ಮ ಪರಿಶ್ರಮಕ್ಕಿಂತ ನಿಮ್ಮ ಟೀಮ್ ಎಫರ್ಟ್. ಡಾಕ್ಟರ್, ನಾನು ಈ ನಡುವೆ ಕೇಳಬೇಕಾಗಿತ್ತು, ಈ ಮಗುವಿನ ಮಾತುಗಾರಿಕೆ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಮಗುವಿಗೆ ಸರಿಯಾಗಿ ಬಾಯಿ ತೆರೀಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಹೇಗೆ, ಮುಂದೆ ಹೇಗೆ? ಮಗುವಿನ ಬಾಯಿ ಇಷ್ಟು ವರ್ಷ ಇಟ್ ವಾಸ್ ಕಂಟೈನ್, ನಾಲಿಗೆ ಒಳಭಾಗದಲ್ಲಿ ಇರೋ ಕಾರಣದಿಂದ ಮತ್ತೆ ಬಾಯಿ ಓಪನ್ ಆಗ್ತಾನೆ ಇರಲಿಲ್ಲ. ಸೊ ನಾಲಿಗೆ ವಾಸ್ ಕಂಟೈನ್ಡ್ ಇನ್ ಅ ಸ್ಮಾಲ್ ಸ್ಪೇಸ್. ಅಂದರೆ ದೌಡೆ ಇಷ್ಟೇ ಇತ್ತು, ಅದರ ಒಳಗಡೆ ನಾಲ್ಗೆ ಸಹ ಉಂಟು. ಆ ನಾಲ್ಗೆಗೆ ಈ ಕಡೆ ಮತ್ತೆ ಆ ಕಡೆ ಹೋಗ್ಲಿಕ್ಕೆ ಜಾಗ ಇಲ್ಲ. ಆದರೆ ನಾವು ಸರ್ಜರಿ ಮಾಡಿದ ನಂತರ, ಇದನ್ನ ಅಷ್ಟು ಮುಂದೆ ತಂದ ನಂತರ, ಅವನಿಗೆ ಫಿಸಿಯೋಥೆರಪಿ ಕೊಡುವಾಗ ಒಂದೇ ಆ ನಾಲಿಗೆಗೆ ಹೊಸ ಜಾಗ ಸಿಕ್ತು. ಅಂದ್ರೆ ಆಡ್ಲಿಕ್ಕೆ ಅಷ್ಟು ದೊಡ್ಡ ಗ್ರೌಂಡ್ ಸಿಕ್ತು. ಸೊ ಅವನಿಗೆ ಕಂಟ್ರೋಲ್ ಇರಲಿಲ್ಲ. ತಾಯಿದು ಒಂದೇ ಪ್ರಶ್ನೆ, ಅವನು ನುಂಗ್ಲಿಕ್ಕೆ ಯಾವಾಗ ಶುರು ಮಾಡ್ತಾನೆ? ಯಾಕಂದ್ರೆ ಅವನಿಗೆ ಅದು ನುಂಗೋ ಅಭ್ಯಾಸ, ಅವನು ಮಾಡಿದ್ದೆಲ್ಲ ಸ್ಟ್ರಾದಲ್ಲಿ. ನುಂಗೋ ಅಭ್ಯಾಸ ಯಾವಾಗ ಶುರುವಾಗುತ್ತೆ, ಯಾವಾಗ ಸರಿಯಾಗುತ್ತೆ, ಈ ನಾಲಿಗೆ ಯಾವಾಗ ಎಕ್ಲಮಟೈಸ್ ಆಗುತ್ತೆ ಈ ಹೊಸ ಪೊಸಿಷನ್ಗೆ, ಮತ್ತೆ ನುಂಗುವ ಪ್ರಕ್ರಿಯೆ ಅದು ನಾಲಿಗೆಯ ಚಲನೆಯಿಂದಲೇ ಆರಂಭ ಆಗುವುದು. ಕರೆಕ್ಟ್, ಅಬ್ಸಲ್ಯೂಟ್ಲಿ ಮಾತ್ರ. ಹೌದು. ಮತ್ತೆ ನಾವು ಎಂಜಿಲ್ ಸಹ ನುಂಗುವಾಗ ಈಗ ನಾಲಿಗೆ ಫಸ್ಟ್ ಮೇಲ್ ಹೊಡೆದು ಮತ್ತೆ ಒಳಗಡೆ ಹೋಗುತ್ತೆ. ಸೊ ಇದಕ್ಕಾಗಿ ನಾವು ಏನ್ ಮಾಡಿದ್ವಿ, ಇಮಿಡಿಯೇಟ್ ಪ್ರೀ ಸರ್ಜರಿ ಮತ್ತೆ ಪೋಸ್ಟ್ ಸರ್ಜರಿ ಸ್ಪೀಚ್ ಇವ್ಯಾಲ್ಯೂಯೇಷನ್ ಮಾಡಿಸಿದ್ವಿ. ಸ್ಪೀಚ್ ಥೆರಪಿ ಅವರು ಬಂದು ಅವನಿಗೆ ವಾಕ್ಯ ಉಚ್ಚಾರಣೆಯನ್ನ ಹೇಗೆ ಮಾಡಬೇಕು, ಹೇಗೆ ಎಲ್ಲ ಇದನ್ನ ಮಾಡಿ, ಅದಕ್ಕೆ ನಾನು ಹೇಳಿದ್ದೆ, ದಿಸ್ ಇಸ್ ನಾಟ್ ಅ ಸಿಂಗಲ್ ಮ್ಯಾನ್ಸ್ ಜಾಬ್
or a single department which is owning the success. It is the success of the entire team. When I say team, it's a combined effort. Pediatricians ಆಗಲಿ, ಅನೆಸ್ಥೆಟಿಸ್ಟ್ ಆಗಲಿ, ರೇಡಿಯಾಲಜಿಸ್ಟ್ ಆಗಲಿ, ಸರ್ಜನ್ಸ್ ಆಗಲಿ, ಎಲ್ಲರ ಜೊತೆ ಸೇರಿ ಬಂದಿದ್ದ ರಿಸಲ್ಟ್ ಅನ್ಬೋದು ನಾನು. ಸೊ ಹೌದು, ನಿಮ್ಮ ಟೀಮ್ನ ಒಂದಷ್ಟು ಮಂದಿ ಹೆಸರು ಕೂಡ ನನ್ನಲ್ಲಿತ್ತು. ಡಾಕ್ಟರ್ ಸೌಂದರ್ಯ, ಡಾಕ್ಟರ್ ಪಂಚಾಕ್ಷರಿ, ಡಾಕ್ಟರ್ ಮುಸ್ತಫಾ, ಡಾಕ್ಟರ್ ವಾಸುದೇವ್ ದಾಸ್, ಡಾಕ್ಟರ್ ಅಮ್ಜದ್ ಅಲಿ, ಡಾಕ್ಟರ್ ಯೂಸುಫ್ ಆಸಿಲ್. ಹೌದು ಹೌದು ಹೌದು. ಸೊ ಹಾಗಿದ್ರೆ ಮಗುವಿಗೆ ಡಾಕ್ಟರ್ ಆನಂದ್ ವೇಣುಗೋಪಾಲ್, ಎಸ್. ಸೊ ಮಗುವಿಗೆ ನಿಧಾನಕ್ಕೇನು ಮಾತುಗೂ ಕೂಡ ಹೌದು, ನಿಧಾನಕ್ಕೇನು ಮಾತು ಸಹ ಆಲ್ರೆಡಿ ಇದೆ. ಓನ್ಲಿ ಥಿಂಗ್ ಇಸ್, ಈಗ ಅವರು ಕೈ ಬಿಡಬಾರ್ದು. ಅಂದ್ರೆ ದೇ ಹ್ಯಾವ್ ಟು ಫಾಲೋ ಇಟ್. ಫಿಸಿಯೋಥೆರಪಿ ಮಾಡಬೇಕು, ವಾಕ್ಯ ಉಚ್ಚಾರಣೆ ಸರಿಯಾಗಬೇಕಂತ, ಸ್ಪೀಚ್ ಅಂಡ್ ಹಿಯರಿಂಗ್, ಸ್ಪೀಚು. ಮತ್ತು ಇದನ್ನ ಈ ಸರ್ಜರಿಗಳ ನಂತರ ದೇರ್ ಇಸ್ ನೀವು ಸ್ಟ್ರಕ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸ್ಪೀಚ್ ಅಂಡ್ ಹಿಯರಿಂಗ್. ಯಾಕಂದ್ರೆ ಈ ಸರ್ಜರಿ ನಂತರ ದೇರ್ ವಿಲ್ ಬಿ ಸರ್ಟನ್ ಡೆಫಿಸಿಟ್ಸ್ ಇನ್ ಹಿಯರಿಂಗ್, ಆದರೆ ಕ್ರಮೇಣ ಅದು ಸಹ ಸರಿಯಾಗ್ತದೆ. ಸೊ ಸ್ಪೀಚ್ ಅಂಡ್ ಹಿಯರಿಂಗ್ ಗೋ ಟುಗೆದರ್. ಸೊ ಕ್ರಮೇಣ ಇದು ಸರಿಯಾಗುತ್ತೆ, ಸ್ವಾಲೋಯಿಂಗ್ ರಿಫ್ಲೆಕ್ಸಸ್ ಸರಿಯಾಗುತ್ತೆ, ವಾಕ್ಯ ಉಚ್ಚಾರಣೆ, ಹಿ ವಿಲ್ ಗೆಟ್ ಯೂಸ್ ಟು ದ ನ್ಯೂ ಪೊಸಿಷನ್. ಹಿ ಅಂದ್ರೆ ಆ ನಾಲಿಗೆ ಒಳಗಡೆ ಇದ್ದಿದ್ದ ನಾಲಿಗೆಗೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಸಿಕ್ಕಿ, ನನ್ನ ಜಾಗ ಇದು ಕಟ್ಟಿ ಹಾಗೆ ಆಗಿತ್ತು. ಕರೆಕ್ಟ್, ಆ ನಾಲಿಗೆಗೆ ಪಾಪ ಜಾಗ ಇರಲಿಲ್ಲ. ಒಟ್ಟು ಒಂದು ಹೊಸ ಬದುಕು ಕೊಟ್ಟಿದ್ದೀರಿ ಡಾಕ್ಟರ್. ಎಸ್ ವೀಕ್ಷಕರೇ, ಒಂದು ಅತ್ಯಂತ ಕ್ಲಿಷ್ಟಕರವಾದಂಥ, ಸರಳವಾಗಿ ಹೇಳಿದರೆ ಒಂದು ಮಗುವಿಗೆ ಮುಖ ಅಥವಾ ದವಡವೆ ಇಲ್ಲದಂಥ ಸನ್ನಿವೇಶದಲ್ಲಿ ಒಂದು ಸರ್ಜರಿಯ ಮೂಲಕ ಡಾಕ್ಟರ್ ಹೇಳಿದರು, ಇಟ್ಸ್ ಅ ಲಾಂಗ್ ಪ್ರೋಸೆಸ್, ಹಲವು ಮಂದಿಯ ಟೀಮ್ ಎಫರ್ಟ್ ಇತ್ತು. ಆ ಮೂಲಕ ಮಗುವಿಗೆ ಒಂದು ಹೊಸ ಬದುಕನ್ನು ಕೊಟ್ಟಿದ್ದಾರೆ. ಅದು ಕೂಡ ಪರದೇಶದಿಂದ ಬಂದಂಥವ್ರು, ಗಲ್ಫ್ನಿಂದ ಬಂದವರು, ಜಗತ್ತಿನ ಅನೇಕ ಕಡೆ ಸುತ್ತಾಡಿ ಕೇಳಿ ವಿಚಾರಿಸಿ ಕೊನೆಗೆ ಮಂಗಳೂರಿನ KMC ಆಸ್ಪತ್ರೆಗೆ ಬಂದು, KMC ಆಸ್ಪತ್ರೆಯಲ್ಲಿ ಡಾಕ್ಟರ್ ಅಭಯ್ ಕಾಮತ್ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಅತ್ಯಂತ ಅಪರೂಪದ ಮತ್ತು ಯಶಸ್ವಿ ಅಂತ ಹೇಳುವಾಗ ಡಾಕ್ಟರ್ ಹೇಳಿದರು, 20 ವರ್ಷದ ಹಿಂದೆ ಆಗಿದ್ದರೆ ಇಷ್ಟು ಒಳ್ಳೆಯ ರಿಸಲ್ಟನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಅಂತ. ಎಸ್, ಅಂತ ಎಲ್ಲ ಒಂದು ಅವರ ಪರಿಶ್ರಮ, ಅವರ ಎಂಟೈರ್ ಟೀಮ್, ಅವರ ಆಸ್ಪತ್ರೆ, ಇವತ್ತಿನ ತಂತ್ರಜ್ಞಾನ ಮತ್ತು ವೈದ್ಯರ ಒಂದು ಕಾಳಜಿ. ಎಸ್, ಮಗುವಿಗೊಂದು ಹೊಸ ಭವಿಷ್ಯವನ್ನು ಕೊಟ್ಟಿದೆ. ನಾನು ಮತ್ತೊಮ್ಮೆ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡುವಾಗ ಎಂಟೈರ್ ಟೀಮ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಸರ್, ನಾನು ಈ ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದದಕ್ಕಾಗಿ ನಾನು ಪ್ರೀತಿಯಿಂದ ನಿಮಗೆ ಧನ್ಯವಾದ ಸರ್. ಧನ್ಯವಾದ ಸರ್. ಎಸ್, ಥ್ಯಾಂಕ್ ಯು. ಎಸ್, ವೀಕ್ಷಕರೇ, ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.